ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ನಿನ್ನೆ ಒಂದು ತರಗತಿಯಲ್ಲಿ ಏನೆಲ್ಲ ಕಲ್ತ್ವಿ ಅಂತ ನೋಡಿ ನಂತರ 5ನೇ ಅಧ್ಯಾಯಕ್ಕೆ ನಾವು ಇವತ್ತು ಸ್ಟಾರ್ಟ್ ಮಾಡೋಣ. ಸೊ 4ನೇ ಅಧ್ಯಾಯದಲ್ಲಿ ಏನೆಲ್ಲ ನೋಡಿದ್ವಿ ನಾವು? 4ನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ ದಿವ್ಯ ಜ್ಞಾನ ಅಂತ. ಯಾರಿಂದ ಯಾರಿಗೆ ಈ ಒಂದು ಜ್ಞಾನವು ಬಂತು ಅಂತ ಭಗವಂತ ಅರ್ಜುನನಿಗೆ ಹೇಳಿದ್ದು. ಹೇಗೆ ಬಂತು ಈ ಜ್ಞಾನ? ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನೆಂದರೆ ಸೂರ್ಯನಿಗೆ ಹೇಳಿದನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುಗೆ ಹೇಳಿದನು. ಇದು ಶ್ರೀರಾಮಚಂದ್ರನ ಒಂದು ವಂಶದಲ್ಲಿ ಬಂದಂತ ಹಾಗೆ ಬಂದು ಮಾನವರಿಗೆಲ್ಲರಿಗೂ ಈ ಜ್ಞಾನವು ದೊರೆಯಿತು. ಹಾಗಾಗಿ ಇದು ಮಾನವ ಕುಲದಲ್ಲಿ ಹಾಗೆ ಉಳಿದುಕೊಂಡು ಬಂದಿದೆ ಅಂತ ನಾವು ನೆನ್ನೆ ತಿಳಿದುಕೊಂಡ್ವಿ. ನಂತರ ಅರ್ಜುನ ಕೇಳುವಂಥದ್ದು, ನೀನು ನನ್ನ ಸಮಕಾಲೀನವರೇ ಆಗಿದ್ರೆ ನೀನು ಹಿಂದೆ ವಿವಸ್ವಾನನಿಗೆ ಎಷ್ಟೋ ವರ್ಷಗಳ ಹಿಂದೆ ಹೇಗೆ ಹೇಳಿದ್ದೆ ಅಂತ ಹೇಳುವಂಥದ್ದು. ನಂತರ ಭಗವಂತ ಹೇಳುವಂಥದ್ದು, ಎಷ್ಟೋ ಜನ್ಮಗಳು ನಿನಗೂ ಆಗಿದೆ, ನನಗೂ ಆಗಿದೆ, ಎಲ್ಲವೂ ನನಗೆ ನೆನಪಿದೆ, ನಿನಗೆ ಅದು ನೆನಪಿಲ್ಲ. ಯಾಕೆಂತಂದ್ರೆ ಭಗವಂತನ ಒಳಗೂ ಭಗವಂತನ ಹೊರಗೂ ಎರಡಕ್ಕೂ ಭೇದವಿಲ್ಲ. ಆದ್ರೆ ನಮಗೆ ಭೇದ ಇದೆ. ನಾವು ಭಗವಂತನ ಆ ಒಂದು ಶೇಷದ ಭಾಗ, ಬೆಂಕಿಯಲ್ಲಿ ಕಿಡಿ ಹೇಗೆ ಇರುತ್ತೋ ಹಾಗೆ ಭಗವಂತನಿಂದ ನಾವು ಬೇರ್ಪಟ್ಟ ಭಾಗವಾಗಿದ್ದೀವಿ. ಹಾಗಾಗಿ ನಮಗೆ ಆ ಭಗವಂತನಿಗಿರುವಷ್ಟು ನೆನಪಿನ ಶಕ್ತಿ ನಮ್ಗೆ ಇರೋದಿಲ್ಲ. ಅಲ್ಪಮತಿಗಳು ಅಂದ್ರೆ ಮಂದಮತಿಗಳು ಅಷ್ಟೆಲ್ಲ ನೆನಪಿಟ್ಕೊಳ್ಳಲಿಕ್ಕೆ ಮನುಷ್ಯರಿಗೆ ಸಾಧ್ಯ ಇಲ್ಲ, ಜೀವಿಗೆ ಕಷ್ಟವಾಗತ್ತೆ. ನಂತರ ಯಾವ ಒಂದು ಸಂಪ್ರದಾಯವನ್ನ ನಾವು ಅನುಸರಿಸ್ತಾ ಇದ್ದೀವಿ? ಗೌಡಿಯ ಮಧ್ವ ಸಂಪ್ರದಾಯವನ್ನ, ಮಧ್ವಾಚಾರ್ಯರು ಅವರ ಸಂಪ್ರದಾಯವನ್ನ ನಾವು ಅನುಸರಿಸ್ತಾ ಇದೀವಿ. ಅದರಲ್ಲಿ ಶ್ರೀ ಸಂಪ್ರದಾಯ ಅಂದ್ರೆ ಲಕ್ಷ್ಮೀ ಸಂಪ್ರದಾಯ, ಅದನ್ನ ರಾಮಾನುಜಾಚಾರ್ಯರು ಅನುಸರಿಸ್ತಾ ಇದ್ರು. ನಂತರ ಲಾರ್ಡ್ ಶಿವ, ವಿಷ್ಣು ಸ್ವಾಮಿ, ಈಗ ಅದು ಅಷ್ಟೆಲ್ಲ ಪ್ರಚಲಿತದಲ್ಲಿ ಇಲ್ಲ. ನಂತರ 4 ಕುಮಾರರು, ನಿಂಬಕಾಚಾರ್ಯ ಅವರದ್ದು ಕೂಡ ಅಷ್ಟೆಲ್ಲ ಪ್ರಚಲಿತದಲ್ಲಿಲ್ಲ. ಈಗ ವಿಶ್ವದಾದ್ಯಂತ ಕೃಷ್ಣ ಪ್ರಜ್ಞೆ ಹರಡ್ತಾ ಇರುವಂತಹ ಸಂಪ್ರದಾಯದಲ್ಲಿ ಗೌಡಿಯ ಮಧ್ವ ಸಂಪ್ರದಾಯ ಮಾತ್ರ ಇವಾಗ ಇರುವಂತದ್ದು. ಇದು ಭಗವಂತನಿಂದ ನೇರವಾಗಿ ಗುರುಗಳಿಗೆ ಬಂದು ಗುರುಗಳಿಂದ ನಮಗೆ ಅದು ತಲುಪ್ತಾ ಇದೆ. ಅಂದ್ರೆ ಹೇಗೆ ಕರೆಂಟ್ ಒಂದು ಪ್ಲಗ್ ಇಂದ, ಒಂದು ಚಾರ್ಜರ್ ಇಂದ ಮೊಬೈಲ್ಗೆ ಹೇಗ್ ಬರುತ್ತೋ ಹಾಗೆ ನೇರವಾಗಿ ಸಿಗ್ತಾ ಇರುವಂತದ್ದು. ಈ 4 ಸಂಪ್ರದಾಯಗಳಲ್ಲಿ ಯಾವುದೇ ಸಂಪ್ರದಾಯವನ್ನ ನಾವು ಅಲ್ಲಿಂದ ಜ್ಞಾನವನ್ನ ಪಡೆದುಕೊಂಡ್ರೆ ಅದು ಅಥೆಂಟಿಕ್ ಆಗಿರತ್ತೆ. ಹಾಗಾಗಿ ನಾವು ಈ 4 ಸಂಪ್ರದಾಯಗಳಲ್ಲಿ ಫಾಲೋ ಮಾಡ್ಬೋದು, ಇದು ತಪ್ಪೇನಿಲ್ಲ ಅಂತ ನೋಡಿದ್ವಿ. ನಂತರ ಬ್ರಹ್ಮನ ಕಾಲಮಾನ, ಮನುಷ್ಯರಿಗೂ ದೇವತೆಗಳಿಗೂ ಇರುವಂತಹ ಕಾಲಮಾನ ಅದು ಹೆಚ್ಚು ಡಿಫ್ರೆನ್ಸ್ ಇರುತ್ತೆ. ಹಾಗಾದ್ರೆ ಬ್ರಹ್ಮನ ಕಾಲಮಾನವನ್ನ ನಾವು ನೋಡಿದ್ವಿ. ಕಲಿಯುಗದಲ್ಲಿ 4,32,000 ವರ್ಷಗಳು ಇದೆ. ಅದರಲ್ಲಿ 5,121 ವರ್ಷಗಳು ಮಾತ್ರ ಕಳೆದಿದೆ. ಇನ್ನು ಬಹಳಷ್ಟು ಕಳೆಯುವಂಥದ್ದು ಇದೆ. ಆದ್ರೆ ದೇವತೆಗಳ ಮುಂದೆ ನಾವು ಎಷ್ಟು ಅಲ್ಪರು, ನಮ್ಮ ಆಯಸ್ಸು. ಹಾಗಾದ್ರೆ ದುರ್ಲಭವಾದ ಈ ಮಾನವ ಜನ್ಮವನ್ನ ಉಪಯೋಗ ಮಾಡಿಕೊಂಡು ಯಾವ ರೀತಿಯಾದಂತಹ ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ಮುಂದುವರಿಯಬಹುದು ಅಂತ ಹೇಳಿ ಬ್ರಹ್ಮನ ಕಾಲಮಾನದ ಮುಖಾಂತರ ನಾವು ಅದನ್ನ ಅರ್ಥ ಮಾಡ್ಕೊಂಡ್ವಿ. ಮತ್ತೆ ಭಗವಂತ ಹೇಗೆ ಕಾಣಿಸ್ಕೊಳ್ತಾನೆ? ಭಗವಂತ ದೇವಕಿ ಮತ್ತು ವಸುದೇವರಿಗೆ ಕಾಣಿಸ್ಕೋಬೇಕಾದ್ರೆ 4 ಚತುರ್ಭುಜ ಫಾರ್ಮ್ ಅಲ್ಲಿ ಭಗವಂತ ದರ್ಶನವನ್ನ ಕೊಡ್ತಾರೆ. ಯಾಕೆ ಅಂತಂದ್ರೆ ಭಗವಂತನನ್ನ ಧ್ಯಾನ ಮಾಡೋದಿದ್ರೆ ಆ ಭಗವಂತನ ಆ ಸ್ವರೂಪದಲ್ಲಿ, ಆ ರೂಪದಲ್ಲಿಯೇ ಧ್ಯಾನವನ್ನ ಮಾಡಿ ಅವರ ಒಂದು ಜೀವನವನ್ನ ಸಾರ್ಥಕವನ್ನ ಮಾಡ್ಕೋಬೇಕು. ತಾನು ಭಗವಂತ ಅಂತ ತಿಳಿಸೋದಕ್ಕೆ ಮೊದಲು ಅವರು ಚತುರ್ಭುಜ ಫಾರ್ಮ್ ಅಲ್ಲಿ ಅವರಿಗೆ ದರ್ಶನವನ್ನ ಕೊಡ್ತಾರೆ. ಎಲ್ಲರೂ ಹುಟ್ಟುವ ಹಾಗೆ ಭಗವಂತ ಹುಟ್ಟುವುದಿಲ್ಲ. ಭಗವಂತ ಹುಟ್ಟುವುದು ಹೃದಯದಿಂದ. ಭಗವಂತನ ನಮ್ಮ ಹಾಗೆ ಹುಟ್ಟುವಂತದ್ದಲ್ಲ, ಸಾಮಾನ್ಯ ಜೀವಿ ಅಲ್ಲ ಭಗವಂತ. ಭಗವಂತ ಸದಾಕಾಲ ಇರುವಂತವನು, ಅವಿನಾಶಿ ಆಗಿರುವಂತವನು, ಪುರಾತನನಾಗಿರುವಂತವನು. ಅವನಿಗೆ ನಮ್ಮ ಹಾಗೆ ಹುಟ್ಟು ಸಾವುಗಳಿಲ್ಲ. ಅವನು ನಿರಂತರ ಕಾಲ, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಇರುವಂತವನು. ಅವನು ಯಾವಾಗ ಬೇಕಾದ್ರೂ ಅವತಾರವನ್ನ ಎತ್ತಬಹುದು, ಹಾಗೆ ಬರ್ತಾರೆ. ಆದ್ರೆ ನಮಗೆ ನೆಕ್ಸ್ಟ್ ಬರ್ತ್ ಬರುತ್ತೆ, ನೆಕ್ಸ್ಟ್ ಜನ್ಮ ಬರುತ್ತೆ ಅಂತಂದ್ರೆ ನಾವ್ ಇನ್ನೊಂದು ದೇಹವನ್ನ ಆಶ್ರಯಿಸ್ಬೇಕಾಗತ್ತೆ. ಆದ್ರೆ ಭಗವಂತ ಹಾಗಿಲ್ಲ. ಎಷ್ಟೇ ಅವತಾರಗಳನ್ನ, ರಾಮ, ನರಸಿಂಹ, ವಾಮನ, ಪ್ರತಿಯೊಂದು ಯಾವ ಒಂದು ಅವತಾರವನ್ನ ಎದುರು ಕೂಡ ಆ ಭಗವಂತ ಅದೇ ದೇಹದಲ್ಲಿ ಅವತಾರವನ್ನ ಎತ್ತುತ್ತಾರೆ. ಮತ್ತೆ ಕೃಷ್ಣ ಯಾವಾಗ ಕಾಣಿಸ್ಕೊಳ್ತಾನೆ ಅಂದ್ರೆ ಧರ್ಮದ ತತ್ವಗಳು ಯಾವಾಗ ಅವನತಿ ಆಗುತ್ತೆ. ಯಾಕೆ ಅಂತಂದ್ರೆ ಭಗವಂತನೇ ಈ ಧರ್ಮದ ತತ್ವಗಳನ್ನೆಲ್ಲ ಕೊಟ್ಟಿರುವಂತದ್ದು. ಭಗವಂತನಿಗಿಂತ ಹಿಂದೆ ಯಾರು ಇರ್ಲಿಲ್ಲ. ಹಾಗಾಗಿ ಭಗವಂತ ಬ್ರಹ್ಮನಿಗೆ ಈ ವೇದಗಳ ಜ್ಞಾನವನ್ನೆಲ್ಲ ಕೊಟ್ಟ, ಧರ್ಮದ ತತ್ವಗಳನ್ನ, ಕರ್ತವ್ಯಗಳನ್ನೆಲ್ಲ ಕೊಟ್ಟ. ಅದಾದ ನಂತರ ಈ ಒಂದು ಧರ್ಮದ ತತ್ವಗಳನ್ನ ಯಾರು ರಾಕ್ಷಸರು, ನೀತಿಭ್ರಷ್ಟರು ಅದನ್ನ ಯಾವಾಗ
ನಾಶ ಮಾಡ್ಲಿಕ್ಕೆ ಹೋಗ್ತಾರೆ, ಆ ಧರ್ಮದ ಸ್ಥಾಪನೆಯನ್ನ ಮಾಡ್ಲಿಕ್ಕೆ ಭಗವಂತ ಬರ್ತಾ ಇರ್ತಾರೆ. ಸ್ವಯಂ ಅವರೇ ಬಂದು ಮತ್ತೆ ಧರ್ಮದ ತತ್ವಗಳನ್ನ ಸ್ಥಾಪನೆ ಮಾಡ್ತಾರೆ. ನಂತರ ಮೊದಲು ಬರುವುದು ಯಾವುದಕ್ಕೆ? ನಾವೆಲ್ಲರೂ ಗಮನವನ್ನ ಹಾರಿಸಿ ಕೇಳ್ಬೇಕಾಗಿರೋಂತ ವಿಚಾರ, ದುಷ್ಟರನ್ನ ಸಂಹಾರ ಮಾಡೋಕೆ ಭಗವಂತ ಮೊದಲು ಬರೋದಿಲ್ಲ, ತನ್ನ ಭಕ್ತರ ರಕ್ಷಣೆಯನ್ನ ಮಾಡ್ಲಿಕ್ಕೆ ಮೊದಲು ಬರುವಂತದ್ದು. ನಾವು ಇದರ ಉದಾಹರಣೆಯನ್ನ ತಗೊಂಡ್ರೆ, ಭಕ್ತ ಪ್ರಹ್ಲಾದ್ ಮಹಾರಾಜನನ್ನ ನೋಡ್ಬೇಕಾದ್ರೂ ಭಕ್ತ ಪ್ರಹ್ಲಾದರನ್ನ ಅವರನ್ನ ಕಾಪಾಡ್ಲಿಕ್ಕೆ ಭಗವಂತ ಬರ್ತಾರೆ, ನಂತರ ದುಷ್ಟರನ್ನ ಸಂಹಾರ ಮಾಡ್ತಾರೆ. ಹಾಗಾಗಿ ಭಗವಂತ ಬರುವಂತದ್ದು ಭಕ್ತರನ್ನ ಕಾಪಾಡಿಕೊಳ್ಳಲಿಕ್ಕೆ. ನಂತರ ಭಗವಂತನ ಜನ್ಮ ಮತ್ತು ಮೃತ್ಯು, ಅದನ್ನ ಯಾರು ಹುಟ್ಟು ಮತ್ತು ಸಾವುಗಳ, ಭಗವಂತನಿಗೆ ಯಾವ್ದು ಹುಟ್ಟಿಲ್ಲ ಸಾವಿಲ್ಲ ಅಂತ ಯಥಾರ್ಥವಾಗಿ ಯಾರು ತಿಳ್ಕೊಳ್ತಾರೋ ಅವ್ರಿಗೂ ಕೂಡ ಮುಕ್ತಿ ಇದೆ. ಕೇಳು ಮಾತ್ರದಿಂದಲೇ ಅವರು ಮುಕ್ತಿಯನ್ನ ಪಡೆದುಕೋಬಹುದು. ಭಗವಂತನ ಒಂದು ಚಟುವಟಿಕೆಗಳು ಹೇಗಿರುತ್ತೆ, ಅವನ ಒಂದು ಅವತಾರಗಳು, ದಿವ್ಯ ಲೀಲೆಗಳನ್ನ ತಿಳ್ಕೊಳ್ಳೋದ್ರ ಮೂಲಕನೇ ಭಗವಂತನನ್ನ ನಾವು ಅರ್ಥ ಮಾಡ್ಕೋಬಹುದು. ಹಾಗಾದ್ರೆ ಕೃಷ್ಣನನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾವು ಶ್ರೀರಾಮಚಂದ್ರನ ಅವತಾರದಲ್ಲಿ, ತ್ರೇತಾಯುಗದಲ್ಲಿ ಋಷಿಮುನಿಗಳು ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡುವ ಮೂಲಕ, ದ್ವಾಪರ ಯುಗದಲ್ಲಿ ಕೃಷ್ಣನ ಜೊತೆ 16,108 ಗೋಪಿಕೆಯರ ಹಾಗೆ ಅವರು ಜನ್ಮವನ್ನು ಎತ್ತುತ್ತಾರೆ. ಅವರ ಒಂದು ಆಸೆಯನ್ನು ಈಡೇರಿಸಲಿಕ್ಕೆ ಭಗವಂತ ಅವರನ್ನೆಲ್ಲ ರಾಕ್ಷಸನಿಂದ ಬಂಧಿತರಾಗಿದ್ದಂತಹ ಗೋಪಿಕೆಯರನ್ನ ಬಿಡುಗಡೆ ಮಾಡಿ ಅವರನ್ನ ಮತ್ತೆ ಹೊರಿಸ್ತಾರೆ. ಹೀಗೆ ಅವರು ಗೋಪಿಕೆಯರಿಗೆ ಕರುಣೆಯನ್ನ ತೋರ್ತಾರೆ. ಅಂದ್ರೆ ಹಿಂದೆ ಕೊಟ್ಟಂತಹ ಒಂದು ಮಾತನ್ನ ಅವರು ಈ ಒಂದು ಯುಗದಲ್ಲಿ ಅದನ್ನ ನೆರವೇರಿಸ್ತಾರೆ. ಮತ್ತೆ ಯಾರೆಲ್ಲ ಭಗವಂತನನ್ನ ತಿಳ್ಕೊಂಡಿದ್ದಾರೆ, ಬ್ರಹ್ಮ, ಶಂಭು, ಶುಕ, ಪ್ರಹ್ಲಾದ, ನಾರದ, ಜನಕ, ಕುಮಾರರು, ಕಪಿಲ, ಸ್ವಯಂಭು, ನಂತರ ಭೀಷ್ಮ, ಬಲಿ, ಯಮ, ಇವರೆಲ್ಲ ಮಹಾಜನರು. ಇವರೆಲ್ಲ ಭಗವಂತನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗಾದ್ರೆ ಭಗವಂತನಿಗೂ ನಮಗೂ ಇರುವಂತಹ ವ್ಯತ್ಯಾಸವೇನು? ನಮ್ಮದು ಒಂದು ಏನ್ ಹೇಳ್ತಾರೆ, ಗ್ರಾಸ್ ಬಾಡಿ, ಮತ್ತೆ ಏನ್ ಹೇಳ್ತಾರೆ ಸೂಟಬಲ್ ಬಾಡಿ, ಮತ್ತೆ ಆತ್ಮ, ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಆತ್ಮ, ಈ ಮೂರರಿಂದ ಕೂಡಿ ಒಂದು ದೇಹವಾಗಿರುತ್ತೆ. ಪಂಚಭೂತಗಳಿಂದ ಆಗಿರುವಂತದ್ದು, ನಂತರ ಆತ್ಮ, ಇವೆಲ್ಲ ಸೇರಿದ್ರೆ ನಮ್ಗೆ ಮನುಷ್ಯರ ಜನ್ಮ ಸಿಗುತ್ತೆ. ಆದ್ರೆ ಭಗವಂತನಿಗೆ ಇದ್ಯಾವುದೂ ಇಲ್ಲ. ಭಗವಂತನ ದೇಹ ದಿವ್ಯ ದೇಹವಾಗಿರುವಂತದ್ದು. ಹಾಗಾಗಿ ಭಗವಂತನಿಗೂ ನಮ್ಗೆ ಬಹಳ ವ್ಯತ್ಯಾಸ ಇದೆ. ಮಾಯೆಗೆ ಒಳಪಟ್ಬಿಡ್ತೀವಿ ನಾವು, ಆದ್ರೆ ಭಗವಂತ ಮಾಯೆಯನ್ನ ಕಂಟ್ರೋಲ್ ಮಾಡ್ತಾರೆ, ನಿಯಂತ್ರಣವನ್ನ ಮಾಡ್ತಾರೆ. ಭಗವಂತ ಈ ಭೌತಿಕ ತ್ರಿಗುಣಗಳಿಂದ ಬೇರ್ಪಟ್ಟವನು. ಅದನ್ನ ಕ್ರಿಯೇಟ್ ಮಾಡಿದಾದ್ರೂ ಭಗವಂತನಿಗೆ ಅದರಲ್ಲಿ ಯಾವ ಆಸಕ್ತಿಯೂ ಇಲ್ಲ. ನಂತರ ಯಾರು ಯಾವ ರೀತಿಯಲ್ಲಿ ಶರಣಾಗತರಾಗ್ತಾರೆ ಅನ್ನೋದಕ್ಕೆ ಭೀಮ ಮತ್ತೆ ಅರ್ಜುನರ ಒಂದು ಉದಾಹರಣೆಯನ್ನ ನೋಡಿದ್ವಿ. ನಂತರ ಧ್ರುವ ಮಹಾರಾಜನ ಒಂದು ಕಥೆಯನ್ನ ಕೇಳಿದ್ವಿ. ನಂತರ ಬ್ರಹ್ಮನ ಒಂದು ಕಥೆಯನ್ನ ನೋಡಿದ್ವಿ. ನಂತರ ಸಾಕ್ಯ ಭವನದಲ್ಲಿ ಗೋಪಬಾಲರು ಹೇಗೆ ತನ್ನ ಜೊತೆಗೆ ಇದ್ರು ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡಿದ್ವಿ. ನಂತರ ಕರ್ಮಯೋಗವನ್ನ ಮಾಡಿ ಅತಿ ಶೀಘ್ರವಾದ ಫಲಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಜನರು ತಮ್ಮ ಇಷ್ಟಗಳನ್ನ ಪೂರೈಸ್ಕೊಳ್ತಾರೆ. ಆದ್ರೆ ಆ ಪುಣ್ಯ ಫಲವು ಕ್ಷೀಣವಾದ ನಂತರ ಮತ್ತೆ ಲೋಕಕ್ಕೆ ಮತ್ತೆ ಅವ್ರು ಬರ್ತಾರೆ ಅನ್ನೋದನ್ನ ಕೂಡ ನಾವು ತಿಳ್ಕೊಂಡ್ವಿ. ನಂತರ ಪ್ರಾಣಿಗಳಿಗೂ ಮನುಷ್ಯರಿಗೂ ಹೆಚ್ಚು ಭೇದ ಇದೆ. ಏನಂದ್ರೆ ಪ್ರಾಣಿಗಳು ಹುಟ್ಟುತ್ತವೆ, ಸಾಯ್ತವೆ, ಆದ್ರೆ ಮನುಷ್ಯನಿಗೆ ವಿವೇಕ ಅನ್ನೋದಿದೆ, ಬುದ್ಧಿ ಅನ್ನೋದಿದೆ. ಆ ವರ್ಣಾಶ್ರಮಗಳನ್ನ ಭಗವಂತ ಮಾಡಿಕೊಟ್ಟಿದ್ದಾನೆ. ಹಂತ ಹಂತವಾಗಿ ಆ ಒಂದು ವರ್ಣಾಶ್ರಮಗಳ ಮೂಲಕ ಅವರು ಜ್ಞಾನವನ್ನ ಪಡೆದು ಉತ್ತಮ ಗತಿಯನ್ನ ಪಡಿಲಿಕ್ಕೆ ಅದು ವರ್ಣಾಶ್ರಮಗಳು ಸಾಧನವಾಗ್ಲಿ ಅವರಿಗೆ ಅಂತ ಹೇಳಿ ವರ್ಣಾಶ್ರಮಗಳನ್ನ ಕೂಡ ಭಗವಂತ ಮಾಡಿಕೊಟ್ಟಿದ್ದಾರೆ. ನಂತರ ಭಗವಂತನನ್ನ ತಿಳಿಯೋದ್ರಿಂದ ಯಾವ ಕರ್ಮಕ್ಕೂ ಹೊಂಟುವುದಿಲ್ಲ. ಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ, ಕರ್ಮ ಅಂದ್ರೆ ನಾವು ಮಾಡುವಂತಹ ಚಟುವಟಿಕೆಗಳು, ಅದರಿಂದ ಫಲಾಪೇಕ್ಷ ಅಪೇಕ್ಷಿಸ್ತೀವಿ, ಅದರಿಂದ ಉನ್ನತ ಲೋಕಗಳಿಗೆ ಹೋಗ್ತೀವಿ, ಅಲ್ಲಿ ಪುಣ್ಯಕ್ಷೀಣವಾದ್ಮೇಲೆ ಮತ್ತೆ ಬರ್ತೀವಿ. ಅದು ಎಲ್ಲರೂ ಮಾಡುವಂತದ್ದೇ. ವಿಕರ್ಮ ಅಂತಂದ್ರೆ ಶಾಸ್ತ್ರಗಳಿಗೆ ವಿರುದ್ಧವಾಗಿ, ಶಾಸ್ತ್ರ ಏನ್ ಹೇಳಿದೆ ಅದನ್ನ ಬಿಟ್ಟು ತನಗೆ ಏನ್ ಇಷ್ಟವೋ ಅದನ್ನ ಮಾಡುವಂಥದ್ದು ವಿಕರ್ಮ ಆಗುತ್ತೆ. ಅಕರ್ಮ ಅಂದ್ರೆ ನನಗೆ ಪುಣ್ಯವೂ ಬೇಡ ಅಥವಾ ನನಗೆ ಪಾಪವೂ ಬೇಡ, ಏನೂ ಬೇಡ, ನಾನು ಭಗವಂತನಲ್ಲಿ ನಾನು ಕಾರ್ಯಗಳನ್ನ ಮಾಡ್ತೇನೆ, ಇದರಿಂದ ಅಕರ್ಮದಲ್ಲಿ ನಾನು ತೊಡಗಿದಾಗ ನನಗೆ ಯಾವ ಪಾಪವೂ ಉಂಟುವುದಿಲ್ಲ. ಹಾಗಾದ್ರೆ ಯಾರು ಅದನ್ನ ಮಾಡಿದ್ದಾರೆ? ನಾರದ ಮುನಿಗಳು ನಮ್ಮ ಭಕ್ತಿಯಲ್ಲಿ ಹೀರೋ ಅಂತಾನೆ ನಾವು ಹೇಳಬಹುದು, ನಾಯಕ ಅಂತ ಹೇಳಬಹುದು, ಲೀಡರ್ ಅಂತ ಹೇಳಬಹುದು. ಆ ನಾರದರು ಭಗವತ್ ಸಾಕ್ಷಾತ್ಕಾರವನ್ನ ಪಡೆದುಕೊಂಡಿದ್ದಾರೆ, ಅವರ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಅದನ್ನ ಹೇಗೆ ತಿಳಿದುಕೊಳ್ಳುವುದು? ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಾಧ್ಯಕ್ಷತೆ ಜ್ಞಾನಂ ಜ್ಞಾನಿನ ಸತ್ವದರ್ಶಿನಃ. ಯಾರು ಗುರುವಿನ ಬಳಿಗೆ ಹೋಗಿ ಸತ್ಯವನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ, ನಮ್ರರಾಗಿ ಪ್ರಶ್ನೆಯನ್ನ ಮಾಡ್ತಾರೆ, ಆ ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಂತಹ ಗುರುಗಳು ನಮಗೆ ಯಾವಾಗ ಯೋಗ್ಯದ ಸಮಯವನ್ನು ನೋಡಿ ಆ ಒಂದು ಜ್ಞಾನವನ್ನ ನಮ್ಗೆ ಪ್ರಸಾದಿಸ್ತಾರೆ. ಇಷ್ಟನ್ನು ನಾವು 4ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಈಗ 5ನೇ ಅಧ್ಯಾಯದಲ್ಲಿ ಏನೆಲ್ಲ ನೋಡ್ತೀವಿ ಅನ್ನೋದನ್ನ ನಾವಿವತ್ತು ನೋಡೋಣ. 5ನೇ ಅಧ್ಯಾಯ ಕರ್ಮಯೋಗ.
ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ಲೋಕ 1 ಅರ್ಜುನನ ಗೊಂದಲ. ಸ್ಕ್ರೀನ್ ಕಾಣ್ತಾ ಇಲ್ಲ. ಸ್ಕ್ರೀನ್ ಕಾಣ್ತಾ, ಓಕೆ. ಸ್ಕ್ರೀನ್ ನ ಶೇರ್ ಮಾಡಿ. ಕಾಣ್ತಾ ಇದೆ ಅಲ್ಲ? ಎಸ್ ಎಸ್. ಥ್ಯಾಂಕ್ ಯು. ಹರೇ ಕೃಷ್ಣ. ಓಕೆ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ನಾವು 3ನೇ ಅಧ್ಯಾಯವನ್ನ ನೋಡಿದ್ವಿ. ಕರ್ಮಯೋಗ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಕರ್ಮಯೋಗ ಅಂದ್ರೆ ಏನು, ಅದರ 2 ಡಿಫ್ರೆನ್ಸ್ ಅನ್ನ ತಿಳ್ಕೊಂಡ್ವಿ. ಮತ್ತೆ ಕರ್ಮ ಮಾಡುವಂತದ್ದು ಮನುಷ್ಯನ ಅಗತ್ಯವಾದದ್ದು. ಯಾವಾಗ್ಲೂ ಕಾರ್ಯವನ್ನ ಬಿಡದೆ ಅವನು ಬಿಟ್ಟು ಹೋಗಿ ಸನ್ಯಾಸವಾಗುವಂತದ್ದು ಅಗತ್ಯ ಏನಿಲ್ಲ. ಕಾವ್ಯನ ತೊಟ್ಟುಕೊಂಡು ಇಂದ್ರಿಯ ಆಸಕ್ತಿಯನ್ನ ಇಟ್ಕೊಂಡು ಅವನು ಕಾವ್ಯ ಬಟ್ಟೆಗಳನ್ನ ಹಾಕಿದ ಮೊತ್ತಕ್ಕೆ ಅವನು ಏನು ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಂದ್ರಿಯಗಳನ್ನೋದು ಬಹಳ ಉಪದ್ರವ ಕೊಡುವಂತಹ ಇಂದ್ರಿಯಗಳಿಲ್ಲ. ಯಾಕೆ ಅಂತಂದ್ರೆ ಇಂದ್ರಿಯಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ಅಧೋಪತನಕ್ಕೆ ಎಡಿತಾನೆ ಇರ್ತವೆ. ಹಾಗಾಗಿ ನಾವು ಕಾರ್ಯವನ್ನ ಮಾಡ್ಬೇಕು. ಅದನ್ನ ಹೇಗೆ ಕೃಷ್ಣ ಕಾರ್ಯದಲ್ಲಿ ಮಾಡ್ಬೇಕು ಅನ್ನೋಂಥದ್ದು 5ನೇ ಅಧ್ಯಾಯದಲ್ಲಿ ನಾವು ತಿಳ್ಕೋಬಹುದು. 3ನೇ ಅಧ್ಯಾಯ ಮತ್ತೆ 5ನೇ ಅಧ್ಯಾಯ ಒಂದೇ ರೀತಿಯಾದಂತಹ ಸಾಮ್ಯತೆಯನ್ನ ಹೊಂದಿದೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ರೀತಿ ಕೆಲಸವನ್ನ ಮಾಡಿದ್ರೆ ಪ್ರಗತಿಯನ್ನ ಹೊಂದುತ್ತಾನೆ, ಅಥವಾ ಅವನು ಯಾವ ಪಾಪ ಕಾರ್ಯಕ್ಕೂ ಅಂಟ್ಕೊಳ್ಳೋದಿಲ್ಲ, ಅವನು ಯಾವುದ್ರಲ್ಲೂ ಅಂಟುಕೊಳ್ಳದೆ ಹೇಗೆ ಜೀವಿಸಬಹುದು ಅನ್ನೋದಕ್ಕೆ 5ನೇ ಅಧ್ಯಾಯ ನಮ್ಗೆ ಬಹಳ ಸುಲಭ ಮಾರ್ಗವನ್ನ ಹೇಳ್ಕೊಡುತ್ತೆ. ಸೊ ಇವತ್ತು ಆ ಅಧ್ಯಾಯವನ್ನ ನಾವು ನೋಡ್ತಾ ಹೋಗೋಣ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಂ ಕೃಷ್ಣ ಪುನರ್ಯೋಗಂ ಚ ಸಂಶಸಿ ಯಚ್ಛೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೇ. ಅವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಭಗವಂತ ಹೇಳ್ತಾನೆ ಬರ್ತಾ ಇದ್ದಾರೆ, ಏನು ನೀನು ಕರ್ಮವನ್ನ ಮಾಡು, ಅದರ ಪ್ರತಿಫಲವನ್ನ ನನಗೆ ಬಿಡು, ಅದರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ನಂತರ ಭಕ್ತಿ ಚಟುವಟಿಕೆಯಲ್ಲಿ ನೀನು ಏನೇ ಕೆಲಸವನ್ನ ಮಾಡಿದ್ರು ಕೂಡ ಅದು ಪಾಪ ಕಾರ್ಯಗಳು ನಿನಗೆ ಅಂಟ್ಕೊಳ್ಳೋದಿಲ್ಲ, ನೀನು ಎಲ್ಲ ಪಾಪಗಳಿಂದ ಮುಕ್ತನಾಗ್ತೀಯಾ ಅಂತ ಹೇಳ್ತಾ ಇದಾರೆ. ಇದನ್ನ ಕೇಳಿದಂತಹ ಅರ್ಜುನ ಗೊಂದಲವನ್ನ ಮಾಡ್ಕೊಳ್ತದೆ. ನಾನು ಇವಾಗ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಯಾವ್ದು ಮಾಡಿದ್ರೆ ಕರೆಕ್ಟ್ ಅಂತ ಹೇಳಿ ಅವನು ಇನ್ನ ಖಚಿತತೆಯನ್ನ ಮಾಡ್ಕೊಳ್ತಾ ಇದ್ದಾನೆ ಅರ್ಜುನ. ನಾವು 2ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳ್ತಾನೆ, ಅರ್ಜುನ ಯಾವ ರೀತಿಯಲ್ಲಿ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾನೆ ಅಂದ್ರೆ ಅವನ ತಪ್ಪು ಗ್ರಹಿಕೆ ಹೇಗಿದೆ ಅಂತಂದ್ರೆ, 2ನೇ ಅಧ್ಯಾಯದಲ್ಲಿ ಭಗವಂತ ಆದ್ರೆ ಭಕ್ತಿ ಸೇವೆ ಉತ್ತಮ, ಒಣಶುಷ್ಕ ಮಾನಸಿಕ ಊಹಾಪೋಹಗಳಿಗಿಂತ ಭಕ್ತಿ ಸೇವೆ ಉತ್ತಮವಾಗಿದೆ. 2ನೇ ಅಧ್ಯಾಯದಲ್ಲಿ ಶ್ಲೋಕ 11ರಿಂದ 30ರವರೆಗೆ ಕೃಷ್ಣ ವಿವರಿಸಿದ ಆತ್ಮಜ್ಞಾನ. ಅರ್ಜುನ ವಿಷಾದದ ಯೋಗದಲ್ಲಿ 1ನೇ ಅಧ್ಯಾಯದಲ್ಲಿ ಕಂಪ್ಲೀಟ್ ಆಗಿ ವಿಷಾದದಲ್ಲಿದ್ದ. 2ನೇ ಅಧ್ಯಾಯಕ್ಕೆ ಬಂದಾಗ ತಾನು ಭಗವಂತನಿಗೆ ಆದ. ಈಗ ನಾನು ನಿನಗೆ ಶರಣಾಗತನಾದ ಆತ್ಮ, ನಾನು ನಿನ್ನ ಶಿಷ್ಯ. ಈಗ ಸಾಂಖ್ಯದಿಂದ ದಾಸ್ಯ ಭಾವಕ್ಕೆ ಬರ್ತಾ ಇದ್ದಾನೆ ಅರ್ಜುನ. ಇಷ್ಟು ದಿವಸ ಸ್ನೇಹಿತನಾಗಿದ್ದೆ, ಈಗ ನಿನಗೆ ಶಿಷ್ಯನಾಗಿದ್ದೀನಿ, ನನಗೆ ಗೊಂದಲದಿಂದ ನನ್ನನ್ನ ಮುಕ್ತಿಯನ್ನ ಮಾಡಿಸು, ನನಗೆ ಯಾವುದು ಶ್ರೇಯಸ್ಕರ ಅದನ್ನ ಮಾತ್ರ ನೀನು ನನಗೆ ಹೇಳು ಅಂತ ಹೇಳಿದಾಗ ಭಗವಂತ ತಕ್ಷಣ ಗುರುವಿನ ಸ್ಥಾನವನ್ನ ಅಲಂಕರಿಸಿ ಅಲ್ಲಿಂದ ಆತ್ಮಜ್ಞಾನವನ್ನು ಹೇಳ್ಕೊಡ್ತಾರೆ. ನೋಡು, ನೀನು ದೇಹವನ್ನೇ ನಾನು ಅಂತ ತಿಳ್ಕೊಂಡಿದ್ಯಾ, ಅದು ತಪ್ಪು, ನೀನು ದೇಹ ಅಲ್ಲ, ನೀನು ಆತ್ಮ ಅನ್ನೋಂಥದ್ದನ್ನ ತಿಳಿಸ್ಕೊಡ್ತಾ ದೇಹದ ಬಗ್ಗೆ ಜ್ಞಾನವನ್ನ ಹೇಳ್ತಾ ಹೋಗ್ತಾರೆ. ದೇಹಿನೋಸ್ಮಿನ್ ಯಥಾ ದೇಹಿ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರಸ್ತತ್ರ ನ ಮುಹ್ಯತಿ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯವನಕ್ಕೆ, ಯವನದಿಂದ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹ ಪಡೆದುಕೊಳ್ಳುತ್ತೆ. ನೀನು ದೇಹ ಅಲ್ಲ, ಸಾವಿನ ನಂತರ ಆತ್ಮ ಇನ್ನೊಂದು ದೇಹವನ್ನ ಅಲಂಕರಿಸುತ್ತೆ. ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಂಡವನು ಧೀರನು, ನೀನು ಇದು ಭಯಕ್ಕೆ ಏನು ಒಳಪಡೋ ಅಗತ್ಯ ಏನಿಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ನಂತರ ನಿಗದಿತ ಕರ್ತವ್ಯವನ್ನು ವಿವರಿಸಲಾಗಿದೆ. ಏನು ನಿಗದಿತ ಕರ್ತವ್ಯ, ಯಾರು
ಯಾವ ಒಂದು ವರ್ಣಾಶ್ರಮದಲ್ಲಿ ಬ್ರಾಹ್ಮಣನ ಆದಂತಹ ಕೆಲಸ, ಕ್ಷತ್ರಿಯನ ಆದಂತಹ ಕೆಲಸ, ವೈಶ್ಯನ ಆದಂತಹ ಕೆಲಸ, ಕ್ಷೂದ್ರನಾದಂತಹ ಕೆಲಸ, ಯಾರು ಯಾವ್ಯಾವ ಒಂದು ಆಸ್ಥಾನದಲ್ಲಿ ಅವರ ಸ್ಥಾನವನ್ನ ಪಡ್ಕೊಂಡಿದ್ದಾರೆ, ಆ ಸ್ಥಾನದಲ್ಲಿರುವಂತಹ ಕೆಲಸವನ್ನ, ತನ್ನ ಕರ್ತವ್ಯವನ್ನ ತಾನು ಮಾಡ್ಬೇಕು. ವೀರನಾದವನು, ಕ್ಷತ್ರಿಯನಾದವನು, ಅವನು ಏನು ಕೆಲಸ ಅಂತಂದ್ರೆ ತಾನು ಯುದ್ಧವನ್ನ ಮಾಡ್ಲೇಬೇಕು. ಅದು ಹಾಗೆ ಅಂದ್ರೆ ಅದು ಒಂದು ನಿಯಮಕ್ಕೆ ಒಳಪಟ್ಟಿದೆ. ಈಗ ಒಬ್ಬ ಆರ್ಮಿಯಲ್ಲಿ ಇದ್ದಾನೆ, ಅವನು ಗೌರ್ಮೆಂಟ್ ಕೊಟ್ಟಿರುವಂತಹ ರೂಲ್ಸ್ ಪ್ರಕಾರ ಯುದ್ಧವನ್ನ ಮಾಡ್ಬೇಕು. ಯಾರನ್ನಾದ್ರೂ ಕೊಂದ್ರೆ ಅದು ತಪ್ಪೇನು ಇಲ್ಲ. ಆದ್ರೆ ತಾನು ರಿಟೈರ್ಡ್ ಆಗಿದ್ದಾನೆ, ಮನೆಗ್ ಬಂದಿದ್ದಾನೆ, ತಾನು ಕಾನೂನನ್ನ ಕೈಗೆತ್ಕೊಂಡು ಯಾರನ್ನಾದ್ರೂ ಕೊಲ್ಲೋದಾದ್ರೆ ಅದು ತಪ್ಪಾಗುತ್ತೆ. ಹಾಗೆ ಇಲ್ಲಿ ಭಕ್ತಿ ಚಟುವಟಿಕೆಯಲ್ಲಿ ನಿನ್ನ ಕರ್ತವ್ಯವನ್ನ, ನೀನು ವರ್ಣಾಶ್ರಮದಲ್ಲಿ ಕ್ಷತ್ರಿಯನಾಗಿದ್ದು ನೀನ್ ಏನ್ ಕೆಲಸವನ್ನ ಮಾಡ್ಬೇಕು ಅದನ್ನ ಮಾಡ್ತಾ ಇರೋದ್ರಿಂದ ಯಾವ ತಪ್ಪು ಇಲ್ಲಿ ಆಗೋದಿಲ್ಲ ಅರ್ಜುನ ಅಂತ ಹೇಳಿ ತನ್ನ ಕರ್ತವ್ಯದ ಬಗ್ಗೆ ಭಗವಂತ ವಿವರಿಸ್ತಾ ಇದ್ದಾರೆ. ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಂಡಿದೆ. ತಾನು ಮಾಡಿದ ಪ್ರತಿಯೊಂದು ಕೆಲಸಕ್ಕೆ ತಾನೇ ಫಲವನ್ನು ಅನುಭವಿಸಬೇಕು ಅನ್ನುವಂತಹ ಒಂದು ಅಪೇಕ್ಷೆಯನ್ನ ಇಟ್ಕೊಂಡಿದೆ. ಅದರಿಂದ ಆ ಆಸೆ ಈಡೇರದೆ ಏನಾಗ್ತಾ ಇದೆ, ಆ ದೇಹಕ್ಕೆ ಆಯುಷ್ ಮುಗಿದೋಗ್ತಾ ಇದೆ, ಆ ದೇಹದ ಒಂದು ಗತಿ ಕ್ಷೀಣಿಸ್ತಿದೆ, ಇನ್ನೊಂದು ದೇಹಕ್ಕೆ ಹೋಗ್ತಿದ್ದಾನೆ. ಯಾಕೆ? ಅದರ ಆಸೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ. ಹೀಗೆ ಏನಾಗ್ತಾ ಇದ್ದಾನೆ, ಪುನರತಿ ಜನನಂ ಪುನರತಿ ಮರಣಂ, ಜನ್ಮ ಮೃತ್ಯು ಜರ ವ್ಯಾಧಿಗಳಲ್ಲಿ ಸಿಕ್ಕ ಹಾಕಿಕೊಂಡು ಮನುಷ್ಯ ಏನ್ ತೊಳಲಾಡ್ತಾ ಇದ್ದಾನೆ. ಇದ್ರ ಬಗ್ಗೆ ಭಗವಂತ ಹೇಳ್ತಾನೆ. ಭಕ್ತಿ ಸೇವೆಯಿಂದ ಬೇರ್ಪಡಿಸುವ ಪ್ರಕ್ರಿಯೆಗಳನ್ನು ವಿವರಿಸುತ್ತಾನೆ. ಇದನ್ನ ಭಕ್ತಿ ಸೇವೆಯಿಂದ ಯಾವಾಗ ನಾವು ಮಾಡ್ತೀವಿ, ಆ ಒಂದು ಭಕ್ತಿ ಸೇವೆ ನಮಗೇನ್ ಮಾಡುತ್ತೆ, ಈ ಪಾಪ ಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತೆ. 3ನೇ ಅಧ್ಯಾಯದಲ್ಲಿ ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯವೂ ಎಲ್ಲ ಕರ್ತವ್ಯವನ್ನ ವಿವರಿಸಲಾಗಿದೆ. ಹಾಗೆ ಅಂದ್ರೆ ಜ್ಞಾನವನ್ನು ಪಡೆದುಕೊಂಡಂತಹ ವ್ಯಕ್ತಿಗೆ ಭಗವಂತ ಯಾರು, ತಾನು ಯಾರು, ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಎಲ್ಲ ಜ್ಞಾನವನ್ನ ತಿಳ್ಕೊಂಡಿರುವ ಕಾರಣ ಇಲ್ಲಿ ಅವನು ಪಾಪಕ್ಕೆ ಒಳಗಾಗೋದಿಲ್ಲ. ಹಾಗಾಗಿ ಅಜ್ಞಾನದ ಮೂಲಕ ಭಗವಂತನನ್ನ ತಿಳಿದುಕೊಳ್ತಾ ಇದ್ದಾನೆ. 4ನೇ ಅಧ್ಯಾಯದಲ್ಲಿ ಯಜ್ಞದ ಕೆಲಸವು ಯಜ್ಞದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು, ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ವಿವರಿಸಲಾಗಿದೆ. ಯಜ್ಞ ಅಂದ್ರೆ ಏನು, ಯಾವ ಯಾವ ಯುಗಕ್ಕೆ ಯಾವ ಯಾವ ಧರ್ಮದ ಒಂದು ಯಜ್ಞವನ್ನ ಮಾಡ್ಬೇಕು. ಸತ್ಯಯುಗದಲ್ಲಿ ಧ್ಯಾನವನ್ನ ಮಾಡ್ಬೇಕಾಗಿತ್ತು, ಅವರು ಲಕ್ಷಾಂತರ ವರ್ಷಗಳು ಅವರು ಬದುಕ್ತಾ ಇದ್ರು. ನಂತರ ತ್ರೇತಾಯುಗದಲ್ಲಿ ಯಜ್ಞ ಹೋಮಗಳನ್ನ ಮಾಡ್ತಾ ಇದ್ರು. ಬೇಕಾಗಿರುವಂತಹ ಸಕಲ ಸಾಮಗ್ರಿಗಳು, ಶುದ್ಧವಾದಂತಹ ತುಪ್ಪ ಎಲ್ಲವೂ ಅಲ್ಲಿ ದೊರಕ್ತಾ ಇತ್ತು. ಹಾಗಾಗಿ ಅವರು ಯಜ್ಞವನ್ನ ಮಾಡ್ತಾ ಇದ್ರು. ಒಂದು ದ್ವಾಪರ ಯುಗದಲ್ಲಿ ಅರ್ಚ ವಿಗ್ರಹ ಪೂಜೆಯನ್ನ ಮಾಡ್ತಾ ಇದ್ರು. ಗಡಿ ಗಡಿಗೆ ಭಗವಂತನಿಗೆ ನೈವೇದ್ಯ ಪ್ರಸಾದಗಳನ್ನ ಮಾಡ್ತಾ ಅವರು ಭಗವಂತನನ್ನ ಪೂಜಿಸ್ತಾ ಇದ್ರು, ಆರಾಧನೆ ಮಾಡ್ತಾ ಇದ್ರು. ಆದ್ರೆ ಕಲಿಯುಗದಲ್ಲಿ ಈ 3 ಕೊರತೆ ಇರುವ ಕಾರಣ ಭಗವಂತ ಏನು ಮಾಡಿದ, ತಾನು ಕರುಣಾಮಯಿ, ಭಕ್ತವತ್ಸಲ, ಭಕ್ತರಿಗೆ ಸುಲಭವಾದ ಮಾರ್ಗದಲ್ಲಿ, ಇದನ್ನ ನಾರದರು ಬ್ರಹ್ಮನಲ್ಲಿ ಕೇಳ್ತಾರೆ, ಭಗವಂತನಲ್ಲಿ ಕೇಳ್ತಾರೆ. ಈ ಕಲಿಯುಗದಲ್ಲಿ ಮನುಷ್ಯರಿಗೆ ಅತ್ಯಂತ ಅಲ್ಪವಾದ ಆಯುಷು, ಸ್ವಲ್ಪವೇ ಬುದ್ಧಿ, ಅವರಿಗೆ ಜ್ಞಾನ ಕೂಡ, ನಾಲೆಡ್ಜ್ ಕೂಡ ಅಷ್ಟೊಂದಿಲ್ಲ. ಅವ್ರು ಯಾವ ರೀತಿಯಾಗಿ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೋಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹರಿನಾಮವನ್ನ ಜಪ ಮಾಡೋದ್ರಿಂದ ಇಷ್ಟೆಲ್ಲ ಯಜ್ಞಗಳನ್ನ ಏನ್ ಮಾಡ್ತಾರೋ ಅಷ್ಟೇ ಫಲವನ್ನ ಇವರು ಪಡೆದುಕೊಳ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ಭಗವಂತ ಒಂದು 4ನೇ ಅಧ್ಯಾಯದಲ್ಲಿ ಕೂಡ ಹರಿನಾಮವನ್ನ ಹೇಳ್ಬೇಕು ಅಂತ ಹೇಳಿ ಎಲ್ಲ ಯಜ್ಞಗಳಲ್ಲೂ ಜಪಯಜ್ಞ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೇಳ್ತಾರೆ. ನಂತರ 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಮತ್ತು ಅರ್ಜುನಿಗೆ ಎದ್ದು ಹೋರಾಡಲು ಹೇಳಿದನು. ಹೀಗೆ ಅರ್ಜುನನು ಗೊಂದಲದಲ್ಲಿದ್ದಾಗ ಸನ್ಯಾಸ ಅಥವಾ ಕರ್ಮ ಯಾವುದು ಸರಿ ಅಂತ ತಿಳ್ಕೊತಾ ಇದ್ದಾನೆ. ಸನ್ಯಾಸವನ್ನ ಮಾಡುವಂತದ್ದ. ಸನ್ಯಾಸ ಅಂದ್ರೆ ಏನು? ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಸನ್ಯಾಸ ಅನ್ನುವಂಥದ್ದು ನಿತ್ಯವೂ ಭಗವಂತನ ಒಂದು ಸ್ಮರಣೆಯನ್ನ ಮಾಡ್ತಾ ಪ್ರತಿಯೊಂದು ಕೆಲಸವನ್ನು ಕೃಷ್ಣನಿಗೆ ನಾವು ಯಾವಾಗ ಕನೆಕ್ಟ್ ಮಾಡ್ತಾ ಇರ್ತೀವಿ ಅದೇ ಸನ್ಯಾಸ. ಅವನು ಗೃಹಸ್ಥನಿರಲಿ ಅಥವಾ ವಾನಪ್ರಸ್ಥದಲ್ಲಿರಲಿ, ಸನ್ಯಾಸದಲ್ಲಿರ್ಲಿ, ಯಾವುದೇ ಒಂದು ಸ್ಥಿತಿಯಲ್ಲಿದ್ರು ಕೂಡ ಅವನು ಸನ್ಯಾಸವನ್ನ ಮಾಡಿದ ರೀತಿನೇ ಸನ್ಯಾಸ. ನಿತ್ಯ ಸನ್ಯಾಸಿ ಅಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗುವಂಥದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗುವಂತನ್ನೋಂಥದ್ದು ಅಂದ್ರೆ ಏನು? ದಿನನಿತ್ಯ 108 ಬಾರಿ ಆದ್ರೂ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವಂಥದ್ದು. ಏನೇ ಒಂದು ಪದಾರ್ಥ ಭಗವಂತನಿಗೆ, ಒಂದು ಹಾಲು, ಹಣ್ಣು ಏನಿದೆಯೋ ನಮ್ಮಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿ, ಇಲ್ವಾ ನಮ್ಮ ಮನೆಯಲ್ಲಿ ಮಾಡಿರುವಂತಹ ಪ್ರಸಾದವನ್ನೇ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಭಗವಂತನಿಗೆ ಅರ್ಪಣೆ ಮಾಡ್ಬಿಟ್ಟು ನಂತರ ತೆಗೆದುಕೊಳ್ಳುವಂಥದ್ದು. ABCD ಏನ್ ಹೇಳುತ್ತೆ? A ಫಾರ್ ಡಿವೋಟೀಸ್, ಅಸೋಸಿಯೇಷನ್. A ಫಾರ್ ಅಸೋಸಿಯೇಷನ್ ಆಫ್ ಡಿವೋಟೀಸ್. B ಫಾರ್ ಭಗವದ್ಗೀತಾ ರೀಡಿಂಗ್. ಅಟ್ಲೀಸ್ಟ್ ಒಂದು ಶ್ಲೋಕ, ಒಂದು ದಿನಕ್ಕೆ ಒಂದು ಪ್ಯಾರಾಗ್ರಾಫ್, ಒಂದು ಶ್ಲೋಕವನ್ನ ಓದುವಂಥದ್ದು. C ಫಾರ್ ಚಾಂಟಿಂಗ್, 108 ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವಂಥದ್ದು. D ಫಾರ್ ಡಾನ್ಸ್ ಮಾಡು ಅಥವಾ ರೈಟ್, 2 ಮಾಡು. ಡಾನ್ಸ್ ಭಗವಂತನ ಮುಂದೆ ಹಾಡಿ ಕುಣಿಯೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿರುವಂತ ಈಗೋ ಅಂತ ನಾನು ಅನ್ನೋ ಅಹಂಕಾರ ಹೋಗುತ್ತೆ. ಹಾಗಾಗಿ ಪಾಶ್ಚಾತ್ಯ ದೇಶದವರು ನೋಡಬಹುದು,
ಫಾರಿನ್ ಕಂಟ್ರೀಸ್ ಅವರೆಲ್ಲ ರೋಡ್ ಅಲ್ಲಿ ಅವ್ರು ಆಡ್ತಾ ಕುಣಿತಾ ಹೋಗ್ತಿರ್ತಾರೆ. ಯಾಕಂದ್ರೆ ನಾನು ಅನ್ನುವ ಅಹಂಕಾರ ನನ್ನಲ್ಲಿ ಅಡಿಗೆ ಹೋಗ್ಲಿ, ನನಗೆ ಯಾರಿದ್ದಾರೆ ಇಲ್ಲ ನೀನೊಬ್ಬ ಇದೆಯಾ ಅಂತ ಹೇಳಿ ಅವ್ರು ಆ ರೀತಿಯಲ್ಲಿ ಆ ಡಾನ್ಸ್ ನ ಮಾಡ್ತಾ ಇರ್ತಾರೆ. ಡಯಟ್ ಅಂದ್ರೆ ಹೊರಗಿನ ಪದಾರ್ಥಗಳನ್ನ ಸ್ವಲ್ಪ ಮಟ್ಟಿಗೆ ಆದ್ರೂ ನಾವು ಕ್ರಮೇಣ ಬಿಡ್ತಾ 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 ಭಗವಂತನಿಗೆ ಅರ್ಪಣೆ ಮಾಡಿರುವಂತಹ ಪದಾರ್ಥವನ್ನ ನಾವು ಸ್ವೀಕಾರ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಾವು ಭಗವಂತನ ಒಂದು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಶ್ಲೋಕ 2 ಅನುಮಾನವನ್ನು ತೆರವುಗೊಳಿಸುವುದು. ಶ್ಲೋಕ 2 ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯ ಸಾಕರಾವುಭೌ ತಯೋಸ್ತು ಕರ್ಮ ಸನ್ಯಾಸತ್ ಕರ್ಮಯೋಗೋ ವಿಶಿಷ್ಯತೆ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದ ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕಾರ್ಯ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕಾರ್ಯವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಭಗವಂತ ಹೇಳ್ತಾ ಇರೋದು. ಈಗ ಅರ್ಜುನ ಕೇಳ್ತಾ ಇದ್ದಾನೆ, ನಾನು ಸನ್ಯಾಸವನ್ನ ಮಾಡ್ಲಾ ಅಥವಾ ಕರ್ಮವನ್ನ ಮಾಡ್ಲಾ, ಯಾವ್ದನ್ನ ಮಾಡ್ಲಿ, ನಾನು ಗೊಂದಲಕ್ಕೆ ಈಡಾಗಿದ್ದೇನೆ. ಈಗ ನನ್ಗೆ ಇನ್ನೂ ಪಕ್ಕ ನನ್ಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಮಾಡ್ಬೇಕು ಅಂತ ಕೇಳಿದಾಗ ಭಗವಂತ ಹೇಳ್ತಾ ಇರೋದು ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವೆ ಎರಡೂ ಸರಿ ಮುಕ್ತಿಗೆ ಕರ್ಕೊಂಡು ಹೋಗುತ್ತೆ. ಆದ್ರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಸನ್ಯಾಸಕ್ಕಿಂತ ಉತ್ತಮ. ಎಲ್ಲ ಬಿಟ್ಟು ನಾನು ಹೋಗ್ತೇನೆ ಅಂತ ಹೇಳೋದಕ್ಕಿಂತ ನಾನು ಮನೆಯಲ್ಲೇ ಇದ್ದು ಗೃಹಸ್ಥನಾಗೆ ಇದ್ದು ನನ್ನ ಕೆಲಸಗಳನ್ನ ಮಾಡ್ದ ಭಗವಂತನನ್ನ ಪ್ಲೀಸ್ ಮಾಡ್ಲಿಕ್ಕೆ, ಭಗವಂತ ಆರಾಧನೆನ ಮಾಡ್ಲಿಕ್ಕೆ ನಾನು ಪ್ರಯತ್ನವನ್ನ ಪಡ್ತಾ ಇದ್ದೇನೆ, ಕೃಷ್ಣ ಪ್ರಜ್ಞೆಯಲ್ಲಿ ನಾನು ತೊಡ್ಕೊಂಡಿದ್ದೇನೆ ಅನ್ನೋದಾದ್ರೆ ಅದು ನೀನು ಕರ್ಮವನ್ನ ಬಿಟ್ಟು ಹೋಗಿ ತಪಸ್ಸನ್ನ ಮಾಡೋದಕ್ಕಿಂತ ಹೆಚ್ಚು ಉತ್ತಮವಾದದ್ದು ಭಕ್ತಿಯನ್ನ ಮಾಡುವಂತದ್ದು. ಇಂದ್ರಿಯ ತೃಪ್ತಿಯನ್ನು ಬಯಸುವ ವ್ಯಕ್ತಿ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಸಾಗುತ್ತಾನೆ. ಯಾಕೆ ಅಂತಂದ್ರೆ ಅವನು ಇಂದ್ರಿಯ ಆಸಕ್ತಿಯಲ್ಲೇ ಇರುವ ಕಾರಣ ಅವನು ಹೋಗ್ತಾ ಇರ್ತಾನೆ. ಅಂದ್ರೆ ಇಲ್ಲಿ ಕರ್ಮವನ್ನ ಮಾಡುವ ಕಾರಣ ಕರ್ಮಯೋಗದಲ್ಲಿ ಇದ್ದಾಗ ಅವನ ಇಂದ್ರಿಯಗಳಿಗೆ ಯಾವ ಕೆಲಸವೂ ಇರುವುದಿಲ್ಲ. ಭಕ್ತಿ ಚಟುವಟಿಕೆಯಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ, ಅಂಬರೀಷ್ ಮಹಾರಾಜ ಯಾವ ರೀತಿ ತನ್ನ ಇಂದ್ರಿಯಗಳನ್ನೆಲ್ಲ ಬಳಸಿಕೊಂಡು ಭಗವಂತನನ್ನ ಸುಪ್ರೀತಗೊಳಿಸಿದ್ದ. ಅವನ ಆಸ್ಥಾನದಲ್ಲಿ ಅಂಬರೀಷ್ ಮಹಾರಾಜನ ಆಸ್ಥಾನದಲ್ಲಿ ಸುದರ್ಶನ ಚಕ್ರವೇ ನೆಲೆಸಿತ್ತು ಅವನ ಒಂದು ಭಕ್ತಿಗೆ. ಆದ್ರೆ ಮಾಯಾವಾದಿಗಳು ಶೂನ್ಯ ಏನು ನಿರಾಕಾರವಾದಿ, ಭಗವಂತನಿಗೆ ಆಕಾರ ಇಲ್ಲ ಅಂತ ಮಾಡೋರು ಅವ್ರು ಎಲ್ಲವನ್ನೂ ಮಾಡ್ತಾರೆ, ಆದ್ರೆ ಪರಿಪೂರ್ಣತೆಯನ್ನ ಪಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದ್ರೆ ಇಂದ್ರಿಯಗಳನ್ನ ತೃಪ್ತಿ ಮಾಡಿಸೋದ್ರಲ್ಲೇ ಅವರು ಜೀವನವನ್ನ ಕಳೀತಾ ಇರ್ತಾನೆ. ಅಂದ್ರೆ ಇಂದ್ರಿಯಗಳಿಗೆ ನಿಗ್ರಹ ಹೆಂಗೆ ಅಂದ್ರೆ ಫೋರ್ಸ್ಫುಲಿ ಒಂದು ಹುಲಿಯನ್ನ ತಗೊಬಂದು ಒಂದು ಕೇಜಲ್ಲಿ ಅದ್ರಲ್ಲಿ ಕೇಜಲ್ಲಿ ಹಾಕಿದಾಗ ಅದಕ್ಕೆ ಊಟ ನೀರು ಏನು ಕೊಡ್ತಾ ಇಲ್ಲ. 15 ದಿವಸ ಆಗಿದೆ, ಏನು ಕೊಡ್ತಾ ಇಲ್ಲ. ಆ 15 ದಿವಸ ಆದ್ಮೇಲೆ ಅದನ್ನ ಓಪನ್ ಮಾಡಿ ಏನಾದ್ರು ಫುಡ್ ಕೊಡೋಣ ಅಂತ ಹೋದ್ರೆ ಅವನು ಏನ್ ಕೊಡಕ್ ಹೋಗಿದ್ದ ವ್ಯಕ್ತಿಯನ್ನೇ ಅದು ತಿನ್ಲಿಕ್ಕೆ ಪ್ರಯತ್ನ ಮಾಡುತ್ತೆ, ಹಾರತ್ತೆ, ಮೇಲೆ ಹಾರತ್ತೆ. ಹಾಗೆ ಇಂದ್ರಿಯಗಳನ್ನ ಫೋರ್ಸ್ಫುಲಿ ಯಾವಾಗ ನಾವು ಅದ್ಬಿಟ್ಟು ಇದು ಬೇಡ ಅದು ಬೇಡ ಅಂತ ನಾವ್ ಯಾವಾಗ ಫೋರ್ಸ್ಫುಲಿ ನಾವು ಯಾವಾಗ ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತೀವಿ, ಅವಾಗ ಏನ್ ಮಾಡುತ್ತೆ, ಇಂದ್ರಿಯಗಳು ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಭಕ್ತಿ ಕಾರ್ಯದಲ್ಲಿ ಆ ಕಣ್ಣುಗಳಲ್ಲಿ ಒಂದು ಸತಿ ನಾವು ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದಲ್ಲಿ ಭಗವಂತನನ್ನ ನೋಡ್ಬೇಕಾದ್ರೆ ಕಣ್ಣುಗಳನ್ನ ನೋಡ್ತಾ ಆ ಭಗವಂತನ ಕಣ್ಣುಗಳನ್ನ ನೋಡ್ತಾ ಇದೆ. ಯಾರಿಗೆ ಕಾಮದ ದೃಷ್ಟಿ ಇದೆಯೋ ಆ ಕಾಮ ಕಡಿಮೆ ಆಗ್ಬೇಕಂದ್ರೆ ಭಗವಂತನ ಕಣ್ಣುಗಳನ್ನ ನೋಡ್ತಾ ಇದ್ರೆ ಆ ಕಾಮ ಅನ್ನೋಂಥದ್ದು ಹೋಗುತ್ತೆ. ಯಾವಾಗ ಯಾರಾದ್ರೂ 4:15 ಎದ್ದು ಭಗವಂತನ ಒಂದು ಏನು ದಿವ್ಯ ಅರ್ಚ ವಿಗ್ರಹವಾದ ಕಣ್ಣುಗಳನ್ನ ಪ್ರತಿನಿತ್ಯ ನೋಡ್ತಾ ಹೋಗ್ತಾನೋ ಅವನಿಗೆ ಕಾಮ ಅನ್ನೋದೇ ಇರುವುದಿಲ್ಲ, ಯಾವ್ದ್ರಲ್ಲೂ ಇರಲ್ಲ. ನಾಟ್ ಓನ್ಲಿ ಸೆಕ್ಸ್, ಎವ್ರಿಥಿಂಗ್. ಅದು ಪ್ರಾಪರ್ಟಿ ಇರಬಹುದು, ಅಥವಾ ಯಾರದ್ನೋ ಮೀರಿಸ್ಬೇಕು, ಆ ಪ್ರಾಪರ್ಟಿ ನಾನ್ ಪಡ್ಕೋಬೇಕು, ಅಥವಾ ಯಾವ್ದೋ ಒಂದು ಸೆಕ್ಸ್ ಇರ್ಬೋದು, ಏನೇ ಇರ್ಬೋದು, ಯಾವ್ದೇ ಇರ್ಬೋದು, ಆ ಭಗವಂತನ ಕಣ್ಣುಗಳನ್ನ ನೋಡ್ತಾ ಇದ್ದಂಗೆ ನಮ್ಮಲ್ಲಿರುವಂತಹ ಕಾಮ ಅಡಗಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕಿಂತ ಉತ್ತಮವಾದಂತ ದಾರಿ, ಸುಲಭವಾದಂತ ದಾರಿ ನಮ್ಗೆ ಎಲ್ಲಿ ಸಿಗುತ್ತೆ? ನಂತರ ಕೈಗಳನ್ನ ಭಗವಂತನ ಒಂದು ಸೇವೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಾ ಕೆಲಸದಲ್ಲಿ ತೊಡ್ಕೊಬಿಟ್ಟಿದೀನಿ, ಸರಿ ಆರ್ಥಿಕವಾಗಿ ನೀನ್ ಏನಾದ್ರು ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಅಥವಾ ಮಂತ್ಲಿ ಏನಾದ್ರು ಒಂದು ಮಾಡೋದಕ್ಕೆ ಅಥವಾ ದೇವಸ್ಥಾನ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ನೀನ್ ಏನಾದ್ರು ಒಂದು ಮಾಡು. ನಿನ್ನ ಇಂದ್ರಿಯಗಳನ್ನ ಒಟ್ಟು ಭಗವಂತನ ಒಂದು ಸೇವೆಯಲ್ಲಿ ತೊಡಗಿಸು. ಅವಾಗ ಏನಾಗುತ್ತೆ, ತಾನಾಗಿ ತನಗೆ ಗೊತ್ತಿಲ್ಲದೆ ಇಂದ್ರಿಯ ಆಸಕ್ತಿ ಅದು ಅಡಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಮನಸ್ಸು ಕಾಮ್ಯ ಕರ್ಮಗಳ ವಶದಲ್ಲಿದ್ದು ಅಜ್ಞಾನದ ಪ್ರಭಾವಕ್ಕೆ ಒಳಗಾಗಿದ್ದರೂ ಮನುಷ್ಯ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯನ್ನು ಪ್ರೀತಿಯಿಂದ ಬೆಳೆಸಿಕೊಂಡು ಐಹಿಕ ಅಸ್ತಿತ್ವದಿಂದ ಬಂಧನದಿಂದ ಮುಕ್ತನಾಗುವ ಅವಕಾಶವನ್ನು ಮಾಡ್ಕೋಬಹುದು. ಯಾವಾಗ ಭಗವಂತನಲ್ಲಿ ನಮ್ಮ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಳಲಿಕ್ಕೆ ಅದರ ಜ್ಞಾನವನ್ನ ಯಾರು ಸಾಧು ಶಾಸ್ತ್ರ ಗುರು ಇವ್ರ ಮುಖಾಂತರ ತಿಳಿದುಕೊಂಡು ನಾವು ಭಗವಂತನ ಭಕ್ತಿಯನ್ನ ಪ್ರೀತಿ ಪೂರ್ವಕವಾಗಿ ಅದನ್ನ ನಾವು ಅನುಷ್ಠಾನ ಮಾಡಕ್ಕೆ ಹೋದ್ರೆ ಖಂಡಿತವಾಗ್ಲಿ ಈ ಬಂಧನದಿಂದ ಖಂಡಿತವಾಗ್ಲೂ ನಾವು ಮುಕ್ತರಾಗುವಂತದ್ರಲ್ಲಿ
ಸಂಶಯವೇ ಇಲ್ಲ ಅಂತ ಹೇಳ್ತಾರೆ. ಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಕರ್ಮವು ತಂತಾನೆ ಕರ್ಮಫಲದಿಂದ ಮನುಷ್ಯನನ್ನು ಬಿಡುಗಡೆ ಹೊಂದಲು ನೆರವಾಗುತ್ತದೆ. ಕಾಮ್ಯ ಕರ್ಮಕ್ಕಿಂತ ಕೃಷ್ಣ ಭಕ್ತಿ ಸೇವೆಯು ಬಹಳ ಉತ್ತಮ ಆಚರಣೆಯನ್ನ ಮಾಡ್ಲಿಕ್ಕೆ ನಾವ್ ಯಾವಾಗ ಈ ಕಾರ್ಯಗಳನ್ನ ನಾವು ತೊಡಗಿಸ್ಕೊಳ್ತಾ ಇರ್ತೀವೋ ಅದು ತಂತಾನಾಗೆ ದೂರ ಹೋಗ್ಬಿಡತ್ತೆ. ಭಕ್ತರ ಸಾಮೃತ ಸಿಂಧುವಲ್ಲೂ ಕೂಡ ಕೆಲವೊಂದು ಹೇಳ್ತಾರೆ, ಅದನ್ನ ಹೇಳೋಣ. ನಂತರ ಎರಡನೇ ಉದಾಹರಣೆಯನ್ನ ನಾವು ಕರ್ಮವನ್ನ ಮಾಡುವಂತದ್ದು ಅಥವಾ ಭಕ್ತಿ ಚಟುವಟಿಕೆಗಳಲ್ಲಿ ಕರ್ಮವನ್ನ ಮಾಡುವಂತದ್ದು ಅಥವಾ ಭಕ್ತಿ ಇಲ್ಲದೆ ಕರ್ಮವನ್ನ ಮಾಡಿದ್ರೆ ಏನಾಗುತ್ತೆ ಅಂತ. ನೃಗಮಹಾರಾಜ ಅಂತ ಒಬ್ಬ ರಾಜ ಇರ್ತಾನೆ. ಅವನು ಪ್ರತಿನಿತ್ಯ ಈ ಹಸುಗಳನ್ನ ದಾನ ಮಾಡುವಂತಹ ಕಾರ್ಯದಲ್ಲಿ ತೊಡಗಿರ್ತಾನೆ. ಅವನಿಗೆ ಏನಂತಂದ್ರೆ ಪುಣ್ಯವನ್ನ ಮಾಡ್ಕೊಳ್ಳುವಂಥದ್ದು, ಪುಣ್ಯವನ್ನ ಗಳಿಸಿಕೊಳ್ಳುವಂತಹ ಒಂದು ಆಸೆ. ಅದ್ರಲ್ಲಿ ಏನ್ ಮಾಡಿರ್ತಾನೆ, ಪ್ರತಿನಿತ್ಯ ಬ್ರಾಹ್ಮಣರಿಗೆ ಗೋದಾನವನ್ನ ಕೊಡ್ತಾ ಇರ್ತಾನೆ. ದಾನದಲ್ಲಿ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಗೋದಾನ. ಆ ದಾನವನ್ನ ಮಾಡ್ತಾ ಇರ್ತಾನೆ. ಎಷ್ಟೋ ಲಕ್ಷ ಹಸುಗಳಿರುತ್ತೆ. ಪ್ರತಿನಿತ್ಯ ಕೊಡ್ಬೇಕಾದ್ರೆ ಒಂದು ಹಸುನ ಕೊಡ್ತಾನೆ. ಆ ಬ್ರಾಹ್ಮಣ ಕರ್ಕೊಂಡು ಹೋಗಿರ್ತಾನೆ. ಅದರಲ್ಲಿರುವಂತಹ ಒಂದು ಹಸು, ಕೆಲವೊಂದು ಹಸುಗಳಿಗೆ ಏನಾಗುತ್ತೆ ಅಂತಂದ್ರೆ ತಾನು ಸಂಜೆ ಆದ ಕೂಡಲೇ ತನ್ನ ಕೊಠಡಿಗೆ ಬರುವಂತಹ ಅಂದ್ರೆ ಕೊಟ್ಟಿಗೆಗೆ ಬರುವಂತಹ ಒಂದು ಬುದ್ಧಿ ಇರತ್ತೆ. ಅದು ಎಲ್ಲೇ ಮೇಯ್ತಾ ಇರ್ಲು ಕೂಡ ಸಂಜೆ ಬಂದು ಅಲ್ಲಿರ್ಬೇಕು. ಅಂತದ್ರಲ್ಲಿ ಒಂದು ಹಸು ಏನಾಗುತ್ತೆ, ದಾನವನ್ನ ಕೊಟ್ಟಿರುವಂತಹ ಆ ಒಂದು ಗುಂಪಿನಲ್ಲಿರುವಂತಹ ಹಸು ರಾತ್ರಿ ಏನ್ ಮಾಡುತ್ತೆ, ಆ ಬ್ರಾಹ್ಮಣನ ಮನೆಯಿಂದ ಮತ್ತೆ ನೃಗಮಹಾರಾಜನ ಹಸುಗಳಿರುವಂತಹ ಕೊಠಡಿಗೆ ಬಂದು ಸೇರ್ಬಿಡತ್ತೆ. ನಂತರ ಮಾರನೇ ದಿನ ಏನ್ ಮಾಡ್ತಾನೆ ನೃಗಮಹಾರಾಜ, ಮತ್ತೆ ಬ್ರಾಹ್ಮಣನಿಗೆ ಆ ಹಸುಗಳನ್ನ ದಾನ ಮಾಡುವ ಮುಖಾಂತರ ಆ ಕೊಟ್ಟಿರುವಂತಹ ಹಸುವನ್ನೇ ಮತ್ತೆ ಇನ್ನೊಬ್ಬ ಬ್ರಾಹ್ಮಣನಿಗೆ ಕೊಟ್ಬಿಡ್ತಾನೆ. ಇಲ್ಲಿ ಭಕ್ತಿ ಇಲ್ಲ. ಆ ದಾನದಲ್ಲಿ ಈ ನೆನ್ನೆ ಕೊಟ್ಟಿರುವಂತಹ ಬ್ರಾಹ್ಮಣನ ಹಸು ಇರುತ್ತೆ. ಈ ನೆನ್ನೆ ತೆಗೆದುಕೊಂಡು ಹೋಗಿದ್ದಂತಹ ಬ್ರಾಹ್ಮಣನಿಗೆ ಇದು ಗೊತ್ತಾಗುತ್ತೆ, ಓ ನನ್ನ ಹಸು ಇದು ನೃಗಮಹಾರಾಜನ ಆಸ್ಥಾನದಲ್ಲಿರುವಂತಹ ಕೊಠಡಿಯಲ್ಲಿ ಸೇರಿದೆ, ಅದನ್ನ ನಾನ್ ಕರ್ಕೊ ಬರ್ಬೇಕು ಅಂತ ಬಂದಾಗ ರಾಜನಿಗೆ ಗೊತ್ತಿಲ್ಲದೆ ಏನ್ ಮಾಡಿರ್ತಾನೆ, ಇನ್ನೊಬ್ಬ ಬ್ರಾಹ್ಮಣನಿಗೆ ಈ ಹಸುವನ್ನ ಕೊಟ್ಬಿಟ್ಟಿರ್ತಾನೆ. ಆ ಬ್ರಾಹ್ಮಣ ಹೇಳ್ತಾನೆ, ನೆನ್ನೆ ನನಗೆ ಕೊಟ್ಟಂತಹ ಹಸುವನ್ನ ಇವತ್ತು ನೀನು ಅವರಿಗೆ ಕೊಟ್ಟಿದ್ಯಾ, ಆ ಹಸುವೆ ನನಗೆ ಮತ್ತೆ ಬೇಕು ಅಂತ ಕೇಳ್ತಾನೆ. ನೃಗ ಮಹಾರಾಜನಿಗೆ ಇದು ಗೊತ್ತಿಲ್ಲ. ಆ ಬ್ರಾಹ್ಮಣನ ಹತ್ರ ಹೇಳ್ತಾನೆ, ಅಯ್ಯೋ ನಿಮ್ಗೆ ಬೇರೆ ಹಸುವನ್ನ ಕೊಡ್ತೀನಿ, ನಾನು ಈಗಾಗ್ಲೇ ಅವ್ರಿಗೆ ಕೊಟ್ಟು ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಆ ಬ್ರಾಹ್ಮಣ ಹೇಳೋದಿಲ್ಲ, ಇಲ್ಲ ಇಲ್ಲ ನನಗೆ ಕೊಟ್ಟಿದ್ದನ್ನೇ ನನಗೆ ಕೊಡು, ನನಗ್ ಮತ್ತೆ ಬೇರೆದ್ ಯಾವ್ದು ಬೇಡ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ಈಗ ಕೊಟ್ಟಿರುವಂತಹ ಬ್ರಾಹ್ಮಣನ ಹತ್ರ ಕೇಳ್ತಾನೆ. ಸರಿ ಈಗ ಕೊಟ್ಟಿರುವಂತಹ ಬ್ರಾಹ್ಮಣನು ಕೂಡ ಹಾಗೆ ಹೇಳ್ತಾನೆ, ಈಗಾಗ್ಲೇ ನನಗ್ ಕೊಟ್ಟಾಗಿದೆ ರಾಜ, ನಾನ್ ಮತ್ತೆ ಹಿಂದಿರುಗ ಸರಿ ಇರೋದಿಲ್ಲ, ನನಗೆ ಕೊಟ್ಟಿದ್ದು ನನ್ನದು ಅಂತ ಹೇಳ್ತಾನೆ. ಈಗ ಇಬ್ಬರು ಬ್ರಾಹ್ಮಣರು ಅದನ್ನ ಒಪ್ಪಿಕೊಳ್ಳುವುದಿಲ್ಲ. ಹಾಗಾಗಿ ಅಲ್ಲಿ ರಾಜನಿಗೆ ಏನಾಗುತ್ತೆ, ಬ್ರಾಹ್ಮಣ ಮೊದಲನೇ ಅದಾಗಿ ತೆಗೆದುಕೊಂಡಿದ್ದಂತಹ ಬ್ರಾಹ್ಮಣ ಮೊದಲನೇ ಆ ದಾನವನ್ನು ಪಡೆದುಕೊಂಡ ಬ್ರಾಹ್ಮಣ ಏನ್ ಮಾಡ್ತಾನೆ, ನಿನಗೆ ಹಲ್ಲಿಯಾಗಿ ಅಂತ ಆಗಿರುವಂತಹ ಒಂದು ಶಾಪವನ್ನ ನಿನಗೆ ಕೊಡ್ತಿದ್ದೇನೆ, ನೀನು ನನಗೆ ಅಪರಾಧವನ್ನ ಮಾಡಿ ನನಗ್ ಕೊಟ್ಟಿರೋ ಹಸುವನ್ನ ನೀನ್ ನೆನ್ಪಿಟ್ಕೊಳ್ದೆ ಇನ್ನೊಬ್ಬರಿಗೆ ಕೊಟ್ಬಿಟ್ಟಿಯಲ್ಲ ನೀನು ಅಂತ ಹೇಳಿ ಶಾಪವನ್ನ ಕೊಡ್ತಾನೆ. ಈ ಪಾಪದ ಕಾರ್ಯಕ್ಕೆ ಏನಾಗುತ್ತೆ, ಒಂದು ದೊಡ್ಡ ಹಾಳು ಬಿದ್ದಿರುವಂತಹ ಬಾವಿಯಲ್ಲಿ ಸುಮಾರು ವರ್ಷಗಳ ಕಾಲ ಮೃಗ ಮಹಾರಾಜ ಹಲ್ಲಿಯಾಗಿ ಇರ್ತಾರೆ. ಇಲ್ಲಿ ಭಕ್ತಿಯನ್ನ ಮಾಡದೇ ಇದ್ದ ಕಾರಣ ಆ ಪಾಪಕ್ಕೆ ಗುರಿ ಆಗ್ಬೇಕಾಯ್ತು. ನಂತರ ಕೃಷ್ಣ ಬರ್ತಾರೆ. ಕೃಷ್ಣನ ಹಸ್ತದ ಸ್ಪರ್ಶದಿಂದ ಅವ್ರಿಗೆ ಮತ್ತೆ ಜನ್ಮ ಮತ್ತೆ ಮರು ಜನ್ಮ ಬರುತ್ತೆ. ನಂತರ ಆ ಪಾಪವೆಲ್ಲ ಕ್ಷೀಣಿಸುತ್ತೆ. ಆದ್ರೆ ಇಲ್ಲಿ ಪಾಪವನ್ನ ಮಾಡಿದ ಹಾಗಾಯ್ತು, ಅಲ್ಲಿ ಭಕ್ತಿ ಇಲ್ಲದ ಕಾರಣ ಆ ಪಾಪಕ್ಕೆ ಗುರಿಯಾದ ನೃಗ ಮಹಾರಾಜ. ಹೀಗೆ ನಾವ್ ಯಾವುದೇ ಕೆಲಸವನ್ನ ಮಾಡಿದ್ರು ಭಗವಂತನನ್ನ ಸೆಂಟರ್ ಅಲ್ಲಿ ಇಟ್ಟುಕೊಳ್ಳದೆ ನಾವು ಏನೇ ಕೆಲಸವನ್ನ ಮಾಡಿದ್ರು ಕೂಡ ಅದು ನಮ್ಗೆ ಯಾವುದೋ ರೀತಿಯಲ್ಲಿ ಪಾಪವಾಗಿ ನಮ್ಗೆ ಅದು ಕಾಡುತ್ತೆ. ಹಾಗಾಗಿ ನಾವು ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ನಾವು ಭಕ್ತಿಯಿಂದ ಭಗವಂತನ ಮೂಲಕ ನಾವು ಆ ಕೆಲಸವನ್ನ ಮಾಡುವಂತಹ ಒಂದು ಅಭ್ಯಾಸವನ್ನ ಮಾಡ್ಕೋಬೇಕು. ತ್ಯಜಿಸುವಿಕೆ ಸರಿಯಾದ ತಿಳುವಳಿಕೆ. ಪ್ರಾಪಂಚಿಕಥಾಯ ಬುದ್ಧ್ಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಪಾಲು ಕಥ್ಯತೆ. ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವು ಅಪೂರ್ಣ ಎಂದು ಹೇಳಲಾಗುತ್ತದೆ. ಮುಕ್ತಿಯನ್ನ ಸಾಧನೆ ಮಾಡ್ಬೇಕು ಅಂತ ಮಾಯವಾದಿಗಳು ಅಥವಾ ನಿರಾಕಾರವಾದಿಗಳು ಎಲ್ಲ ಏನೇ ಮಾಡ್ತಾರೆ ಅಂತಂದ್ರೆ, ಭಕ್ತಿಯನ್ನ ಮಾಡುವಂಥದ್ದು ಐಹಿಕವಾದಂಥದ್ದು, ಇದು ಇಂದ್ರಿಯಗಳಿಗೆ ಮಾಡ್ಕೊಂಡು ಅಥವಾ ನಮ್ಮ ಸ್ವಂತಕ್ಕೆ ಮಾಡ್ಕೊಳ್ಳುವಂಥದ್ದು. ಭಕ್ತಿ ಅನ್ನುವಂಥದ್ದು ಅದು ಮುಕ್ತಿಯನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಮುಕ್ತಿಯನ್ನ ಸಾಧಿಸ್ಕೊಳ್ಳಲಿಕ್ಕೆ ಅವರು ಭಕ್ತಿ ಮಾರ್ಗವನ್ನ ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಬೇರೆ ರೀತಿಯಾದಂತಹ ಸಾಧನೆಗಳಲ್ಲಿ ಅವರು ಅಂದ್ರೆ ತೊಡಗಿಸ್ಕೊಳ್ತಾರೆ, ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಅದಕ್ಕೆ ಒಂದು ಪರಿಪಾಠ ಇದೆ, ನಾನು ಇಲ್ಲಿ ಓದ್ತೀನಿ. ಅದು
ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವು ಅಪೂರ್ಣ ಎಂದು ಹೇಳಲಾಗುತ್ತದೆ. ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ವಸ್ತುವು ಭಗವಂತನಿಗೆ ಸೇರಿದ್ದು. ಯಾರು ಯಾವ ವಸ್ತುವಿನ ಮೇಲೂ ತಮ್ಮ ಒಡೆತನವನ್ನು ಸಾಧಿಸುವುದು ಎನ್ನುವುದು ಅರಿವಿನಿಂದ ಮಾಡಿದ ತ್ಯಾಗ ಸಂಪೂರ್ಣವಾದುದು. ವಾಸ್ತವವಾಗಿ ಯಾವುದೂ ಯಾರಿಗೂ ಸೇರಿದ್ದಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಹಾಗಾಗಿ ತ್ಯಾಗದ ಪ್ರಶ್ನೆ ಎಲ್ಲಿ ಬಂದಿತು? ಎಲ್ಲವೂ ಕೃಷ್ಣನಿಗೆ ಸೇರಿತು ಎನ್ನುವ ಅರಿವಿರುವ ವ್ಯಕ್ತಿಯು ಸದಾ ತ್ಯಾಗದಲ್ಲಿಯೇ ನೆಲೆಸಿರುತ್ತಾನೆ. ಎಲ್ಲವೂ ಕೃಷ್ಣನಿಗೆ ಸೇರಿದ್ದಾದ್ದರಿಂದ ಎಲ್ಲವನ್ನು ಕೃಷ್ಣನ ಸೇವೆಗೆ ಬಳಸಬೇಕು. ಮಾಯಾವಾದಿ ಪಂಥದ ಸನ್ಯಾಸಿ ಕೃತಕವಾಗಿ ಎಷ್ಟೇ ತ್ಯಾಗ ಮಾಡಿದರೂ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಪರಿಪೂರ್ಣ ಕರ್ಮವು ಅದಕ್ಕಿಂತ ಬಹುಶ್ರೇಷ್ಠವಾದದ್ದು. ತ್ಯಾಗ ಮಾಡ್ತೀನಿ ಏನು ತ್ಯಾಗ ಮಾಡುವಂಥದ್ದು? ಯಾವುದನ್ನು ತ್ಯಾಗ ಮಾಡುವ ಅಗತ್ಯ ಇಲ್ಲ. ಭಗವಂತನಿಗೆ ಅದನ್ನ ಸಮರ್ಪಣೆ ಮಾಡಿ ನಾವು ಅದನ್ನ ಬಳಸೋದ್ರಿಂದ ಕೂಡ ಅದು ನಮಗೆ ಯಾವ ಕರ್ಮ ಫಲದ ಅಂಟು ನಮಗೆ ಆಗೋದಿಲ್ಲ. ಆದ್ರೆ ಮಾಯವಾದಿಗಳು ಏನ್ ಮಾಡ್ತಾರೆ, ಅದೆಲ್ಲ ನಾನ್ ತ್ಯಾಗ ಮಾಡ್ತಾ ಇದ್ದೀನಿ, ಅದೆಲ್ಲ ಐಹಿಕ ಅಂತ ಹೇಳಿ ಅದನ್ನ ಬಿಟ್ಟು ಅವರು ಬೇರೆ ರೀತಿ ನಿರಾಕಾರ ರೀತಿಯಲ್ಲಿ ಭಗವಂತನನ್ನ ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾರೆ, ಪೂಜೆನ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ಆದ್ರೆ ಮುಕ್ತಿ ಮಾತ್ರ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರಿಗೆ ಕಷ್ಟ ಆಗತ್ತೆ. ಜ್ಞೇಯಸ ಕರ್ಮಯೋಗ ಅಥವಾ ಕರ್ಮ ಸನ್ಯಾಸ. ಜ್ಞೇಯಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿನ ಕಾಂಕ್ಷತೆ ನಿಪ್ತಂದ್ವೋ ಹಿ ಮಹಾಬಾಹು ಸುಖಂ ಬಂಧಾತ್ ಪ್ರಮುಚ್ಯತೆ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಬಾಹುವಾದ ಅರ್ಜುನನೇ ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಕರ್ಮಫಲದಲ್ಲಿ ತಿರಸ್ಕಾರ ಅಪೇಕ್ಷೆ ಎರಡೂ ಇರೋದಿಲ್ಲ. ಯಾಕೆ ಅಂತಂದ್ರೆ ಎಲ್ಲವೂ ಭಗವಂತನಿಗೆ ಸೇರಿದ್ದು ಅಂತ ಯಾರು ತಿಳ್ಕೊಂಡಿರ್ತಾರೆ, ಜ್ಞಾನಿ ಆದವನು, ಯಾರು ಧರ್ಮಗಳನ್ನ, ಶಾಸ್ತ್ರಗಳನ್ನ, ವೇದಗಳನ್ನ, ಗುರು ಸಾಧು ಶಾಸ್ತ್ರವನ್ನ ನಂಬಿ ಅದರ ಮುಖಾಂತರ ಅವರ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳುವಂತವರಿಗೆ ಈ ಜ್ಞಾನವೆಲ್ಲ ತಿಳಿದಿರುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಒಬ್ಬ ಮನುಷ್ಯನಿಗೆ ಭಗವಂತನಿಗೆ ಎಲ್ಲವೂ ಸೇರಿದ್ದು, ಸಕಲವೂ ಭಗವಂತನಿಂದನೇ ಪಡೆದುಕೊಳ್ತಾ ಇರುವಂತಹ ಜ್ಞಾನ ಇರುವುದರಿಂದ ಒಂದು ಸ್ಥಿತಪ್ರಜ್ಞನಾಗಿರುವಂತಹ ಪ್ರಯತ್ನದಲ್ಲಿರ್ತಾನೆ. ಅವನು ಯಾವುದು ತನಗೆ ಬೇಕು ಅಥವಾ ಬೇಡ ಅನ್ನುವ ಗೊಂದಲದಲ್ಲಿ ಅವನಿರೋದಿಲ್ಲ. ಏನೇ ಕಾರ್ಯವನ್ನ ಮಾಡಿದ್ರು ಅದು ಭಗವಂತನಿಗೆ ಕನೆಕ್ಷನ್ ಅನ್ನ ಮಾಡ್ತಾನೆ. ಏನೇ ಕೆಲಸವನ್ನ ತಾನ್ ತಗೊಂಡ್ರು ಅದು ಭಗವಂತನ ಕರುಣೆ ಅಂತಾನೆ ಅನ್ಕೊಳ್ತಾನೆ. ಈಗ ಒಬ್ಬ ಬ್ರಾಹ್ಮಣನಿಗೆ 1,00,000 ರೂಪಾಯಿ ದುಡ್ಡಿದೆ ಅಂತ ಅನ್ಕೊಂಡ್ರೆ ಅವನು ಕೂಡ್ಲೆ ಭಗವಂತನಿಗೆ ಎಲ್ಲವನ್ನ ಖರ್ಚು ಮಾಡ್ತಾರೆ. ಆದ್ರೆ ಭೌತಿಕ ಜಗತ್ತಿನಲ್ಲಿರುವಂತ ಏನು ಯೋಚನೆ ಮಾಡ್ತಾರೆ ಅಂದ್ರೆ ಅವನು ಬುದ್ಧಿ ಇಲ್ವಾ, ಮುಂದಿನ ಜೀವನಕ್ಕೆ ಏನ್ ಬೇಕು ಅಂತ ಮಾಡ್ಕೊಳ್ಳೋದು ಬಿಟ್ಟು ಈಗ ಅವನ ಹತ್ರ ದುಡ್ಡಿಲ್ಲ, ಸಡನ್ ಆಗಿ ಒಂದಿಷ್ಟು ದುಡ್ಡು ಸಿಕ್ಕಿದ್ರೆ ಅದನ್ನ ದೇವರಿಗೆ ಉಪಯೋಗ ಮಾಡ್ತಿದ್ದಾನೆ. ಆದ್ರೆ ಅವನಿಗೆ ಗೊತ್ತು ಬ್ರಾಹ್ಮಣ ಮೀನ್ಸ್ ಜನ್ಮನ್ ಜಾಯತೇನ ಅಲ್ಲ, ಅವನು ಆಚರಣೆ ಮಾಡುವ ಮೂಲಕ ಬ್ರಾಹ್ಮಣ ಅಂತ ಕರೆಯುವಂಥದ್ದು. ಹಾಗಾಗಿ ಅವನೇನ್ ಮಾಡ್ತಾನೆ, ಅಷ್ಟು ದುಡ್ಡನ್ನ ಏನ್ ಮಾಡ್ತಾನೆ ಭಗವಂತನಿಗೆ ಖರ್ಚು ಮಾಡ್ತಾನೆ. ಆಗ ಏನ್ ಹೇಳ್ತಾನೆ ಅವನ ಪ್ರಶ್ನೆ ಕೇಳಿದ್ರೆ, ಅದು ಭಗವಂತ ಕೊಟ್ಟಿದ್ದು, ಭಗವಂತನಿಗೆ ನಾನು ಅದನ್ನೆಲ್ಲ ಕೊಟ್ಟಿದ್ದೇನೆ. ಹಾಗಾದ್ರೆ ನನ್ನ ಯೋಗಕ್ಷೇಮವನ್ನ ಭಗವಂತ ನೋಡ್ಕೊಳ್ತಾನೆ, ನಾನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಲಿ ಅಂತ ಹೇಳ್ತಾನೆ. ಅಂದ್ರೆ ಅವನಿಗೆ ನಾಳೆ ಅನ್ನುವ ಬಗ್ಗೆ ಅವನೇನು ಯೋಚನೆ ಮಾಡುದಿಲ್ಲ. ಯಾಕೆ ಅಂತಂದ್ರೆ ಭಗವಂತನ ಬಗ್ಗೆ ಅಷ್ಟೊಂದು ನಂಬಿಕೆಯನ್ನ ಇಟ್ಕೊಂಡಿರ್ತಾನೆ. ಹಾಗಂದ್ರೆ ಎಲ್ಲ ಮಾಡ್ಬಿಡ್ಬೇಕು, ಎಲ್ಲ ಕೊಟ್ಬಿಡ್ಬೇಕು ಅಂತಲ್ಲ. ಆ ಕೊಡುವಂತಹ ಮನಸ್ಥಿತಿ, ಭಗವಂತನಲ್ಲಿ ಒಂದು ಶರಣಾಗತಿ, ಭಗವಂತನಲ್ಲಿ ಒಂದು ನಂಬಿಕೆ ಇದ್ರೆ ಖಂಡಿತವಾಗ್ಲೂ ನಮ್ಮನ್ನ ಖಂಡಿತವಾಗ್ಲೂ ಕಾಪಾಡ್ತಾನೆ. ಯಾವ್ದ್ರಲ್ಲಾದ್ರೂ ಆಗ್ಲಿ ಅದರಿಂದ ಏನಾಗತ್ತೆ, ಅವನು ಎಲ್ಲ ಬಂಧನಗಳಿಂದ ಮುಕ್ತನಾಗ್ತಾನೆ. ಏನಾಯ್ತು, ಇಲ್ಲಿ ಒಂದು ಉದಾಹರಣೆಯನ್ನ ನೋಡೋಣ. ಇಲ್ಲಿ ಹರಿದಾಸ್ ಠಾಕೂರರು ಅಂತ ಇವರು ಮೂಲತಃ ಇವರು ಇಸ್ಲಾಂ ಕುಟುಂಬ ಅಥವಾ ಮುಸ್ಲಿಂ ಕುಟುಂಬದಲ್ಲಿ ಇವರ ಜನನವಾಗತ್ತೆ. ಇದರ ಹಿಂದೆ ಬ್ರಹ್ಮ ಒಂದು ಶಾಪದಿಂದಾನೇ ಹುಟ್ಟಿದಿವ್ರು ಅಂತಾನು ಕೂಡ ಇದೆ. ಆ ಒಂದು ಕುಟುಂಬದಲ್ಲಿ ಹುಟ್ಟಿದಾಗ ಹರೇ ಕೃಷ್ಣ ಮಹಾಮಂತ್ರದ ಒಂದು ಫಲದ ಒಂದು ಬಗ್ಗೆ, ಅದರ ಬಗ್ಗೆ ಮಹತ್ವವನ್ನ ತಿಳಿದಂತಹ ಹರಿದಾಸ್ ಠಾಕೂರರು ಏನ್ ಮಾಡ್ತಾರೆ, ಆ ಭಗವಂತನ ನಾಮಸ್ಮರಣೆಯಲ್ಲಿ ಸದಾ ಕಾಲ ಅವರು ತನ್ಮಯರಾಗಿದ್ದು ಸದಾ ಭಗವಂತನನ್ನ 24 ಗಂಟೆಗಳ ಕಾಲ ಎಷ್ಟು ಲಕ್ಷ ಹರಿನಾಮವನ್ನ ಮಾಡ್ತಾ ಇರ್ತಾರೆ. ಇದನ್ನ ಎಲ್ಲ ಕಂಡಂತಹ ಅಕ್ಕಪಕ್ಕದ ಜನರು ಅವರೆಲ್ಲ ಏನ್ ಮಾಡ್ತಾರೆ, ಇವ್ರು ಎಷ್ಟು ಹರಿನಾಮವನ್ನ ಜಪ ಮಾಡ್ತಿದಾರಲ್ಲ, ಇವರಿಗೆ ಏನಾದ್ರೂ ಮಾಡಿ ಮಾಡದೇ ಇರೋ ಮಾಡ್ಬೇಕು ಅಂತ ಹೇಳಿ ಒಬ್ಬ ವೇಶ್ಯೆಯನ್ನ ಅವ್ರ ಹತ್ರ ಹೋಗ್ಲಿಕ್ಕೆ ಹೇಳ್ತಾರೆ. ನಂತರ ಅವರು ಹರಿನಾಮವನ್ನ ಮಾಡ್ಬೇಕಾದ್ರೆ ಆ ವೇಶ್ಯ ಅವಳ ಹತ್ರ ಬರ್ತಾರೆ. ಬಂದು ಆಕೆ ಹರಿದಾಸ್ ಠಾಕೂರ್ ಹತ್ರ ಕೇಳ್ತಾರೆ,
ನನಗೆ ನಿನ್ನಲ್ಲಿ ಅನುರಕ್ತವಾಗಿದೆ, ನನ್ನ ಆಸೆಯನ್ನ ನೀನು ಇಚ್ಛೆಯನ್ನ ಪೂರೈಸ್ಬೇಕು, ನಾನು ನಿನ್ನನ್ನ ಅರಸಿ ಬಂದಿದ್ದೇನೆ ಅಂತ ಕೇಳ್ತಾಳೆ. ಆಗ ಹರಿದಾಸ್ ಠಾಕೂರ್ ಹೌದು, ನೀನು ಬಂದಿರೋದು ನಿಜ, ನಿನ್ನ ಆಸೆಯನ್ನು ಹೇಳ್ಕೊಂಡಿದ್ದು ನಿಜ. ಈಗ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ತಾ ಇದ್ದೇನೆ, ಇದಾದ ನಂತರ ನಿನ್ನ ಒಂದು ಇಚ್ಛೆಯನ್ನ ನಾನು ಈಡೇರಿಸ್ತೀನಿ ಅಂತ ಹೇಳ್ತಾರೆ. ನಂತರ ಆಕೆ ಕೂಡ ಆಯ್ತು ನೀವು ಮಾಡಿ, ನಾನು ಕಾಯ್ತೇನೆ ಅಂತ ಹೇಳಿ ಅವಳು ಕಾಯ್ತಾ ಇರ್ತಾಳೆ. ಇವ್ರು ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ ಮಹಾಮಂತ್ರವನ್ನ ಸತತವಾಗಿ ಹೇಳ್ತಾ ಇರ್ತಾರೆ. ಸಂಜೆ ಆಯ್ತು, ರಾತ್ರಿ ಆಯ್ತು, ಅವಳು ಕಾಯ್ತಾ ಇದ್ದಾಳೆ. ಹರಿದಾಸ್ ಠಾಕೂರ್ ಅವ್ರು ಬರ್ಲಿಲ್ಲ. ಇವಳು ಕೇಳ್ತಾಳೆ, ಇಷ್ಟೊತ್ತು ನಾನು ಕಾದಿದ್ದೀನಿ, ನನ್ನ ಆಸೆಯನ್ನ ನೀವು ಈಡೇರಿಸ್ಬೇಕು ಅಂತ. ಇಲ್ಲ, ನನ್ನದಿನ್ನು ಹರೇ ಕೃಷ್ಣ ಮಹಾಮಂತ್ರ ಇನ್ನು ಮುಗ್ದಿಲ್ಲ, ನಾನು ಮುಗಿದ ಮೇಲೆ ಖಂಡಿತವಾಗ್ಲೂ ನಿನ್ನ ಆಸೆನ ಈಡೇರಿಸ್ತೀನಿ, ನೀನ್ ನಾಳೆ ಬಾ ಅಂತ ಹೇಳ್ತಾರೆ. ನಾಳೆಯೂ ಕೂಡ ಹಾಗೆ ಅವಳು ಬರ್ತಾಳೆ. ನಾಳೆಯೂ ಕೂಡ ಹಾಗೆ ಹರಿದಾಸ್ ಠಾಕೂರ್ ಅವರಿಗೆ ಇದೇ ರೀತಿ ಮಾಡ್ತಾರೆ. ನಾಳೆ ಕೂಡ ಅವಳು ಹೋಗ್ತಾಳೆ, ಮತ್ತೆ ಮರುದಿನ ಬರ್ತಾಳೆ. ಹರಿದಾಸ್ ಠಾಕೂರರು ಹೇಳುತ್ತಿದ್ದಂತಹ ಹರೇ ಕೃಷ್ಣ ಮಹಾಮಂತ್ರವನ್ನ ಕೇಳಿದಂತಹ ವೇಷೆಯು ಕೂಡ ಆ ಪವಿತ್ರವಾದ ಮಾತುಗಳನ್ನ, ಹರಿನಾಮವನ್ನ ತನ್ನ ಕಿವಿಗಳಿಂದ ಕೇಳಿಸ್ಕೊಂಡು ಏನಾಗ್ತಾಳೆ ಅಂದ್ರೆ ಅವಳು ಕೂಡ ಭಕ್ತಿಯಲ್ಲಿ ಪರಿವರ್ತನೆ ಬಂದ್ಬಿಡುತ್ತೆ. ಅವಳು ಕೂಡ ಭಕ್ತಳಾಗ್ತಾಳೆ. ಅವಳಿಗೆ ತನ್ನ ಒಂದು ಅಜ್ಞಾನ ಅರಿವಾಗುತ್ತೆ ಅವಳಿಗೆ. ನಾನು ಇಂತಹ ಕೆಲಸವನ್ನ ಮಾಡ್ಲಿಕ್ಕೆ ಬಂದೆ, ನಾನು ನಿಮ್ಮಂತಹ ಭಕ್ತರಿಗೆ ನಾನು ಈ ರೀತಿಯಾದಂತಹ ಪ್ರಚೋದನೆಯನ್ನ ಮಾಡಿ ನಿಮ್ಗೆ ಒಂದು ತಪ್ಪು ಒಂದು ರೀತಿಯಲ್ಲಿ ನಾನು ನಿಮ್ಮನ್ನ ಮಾತಾಡಿಸಿದೆ. ನೀವು ಹೇಳಿದಂತಹ ಹರೇ ಕೃಷ್ಣ ಮಹಾಮಂತ್ರವನ್ನು ಕೇವಲ ಕೇಳದ ಮಾತ್ರದಿಂದ ನನಗೆ ಭಕ್ತಿ ಬರ್ತಾ ಇದೆ, ಹಾಗಾಗಿ ನನ್ನಲ್ಲಿ ಕ್ಷಮೆ ಇರ್ಲಿ ಅಂತ ಹೇಳಿ ಯಾರು ಅವಳನ್ನ ಕಳಿಸಿದ್ರು ಅವ್ರ ಹತ್ರ ಹೋಗಿ ಹೇಳ್ತಾರೆ, ನನ್ನ ಒಂದು ಒಂದು ಪಾಪಕ್ಕೆ ತಳ್ತಾ ಇದ್ರಿ, ಆ ಮಹಾ ಪಾಪದ ಕಾರ್ಯದಲ್ಲಿ ನನ್ನ ತೊಡಗಿಸಿದ್ರೆ, ಆದ್ರೆ ಅವ್ರ ಹತ್ರ ಹೋಗಿ ನಾನು ಹರಿದಾಸ್ ಠಾಕೂರ್ ಹತ್ರ ಹೋಗಿ ನಾನು ಮಹಾ ಪುಣ್ಯವಾದಂತಹ ಹರಿನಾಮವನ್ನು ನನಗೆ ಸಿಕ್ತ ಹರಿನಾಮದಿಂದ ನಾನು ಇವತ್ತು ನನ್ನ ಭಕ್ತಿಯಲ್ಲಿ ತೊಡಗಿಸ್ಕೊಳ್ಳುವಂತಹ ಒಂದು ಕಾರ್ಯಕ್ಕೆ ನನಗೆ ಸಹಾಯವನ್ನ ಮಾಡಿದ್ದೀರಾ ಅಂತ ಹೇಳಿ ಅವಳು ಹೊರಟೋಗ್ತಾಳೆ. ಹೀಗೆ ಹರಿದಾಸ್ ಠಾಕೂರರು ಸತತವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ ಅವರ ಜೀವನದಲ್ಲಿ ಇತರರನ್ನು ಕೂಡ ಅವರು ಭಕ್ತರನ್ನಾಗಿ ಮಾಡ್ತಾರೆ. ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಇಂದ್ರಿಯಗಳನ್ನ ಯಾವ ರೀತಿ ಹತೋಟಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ, ನಮಗೆ ಬೇರೆ ಯಾವ ಪ್ರಪಂಚದಲ್ಲಿ ಯಾವ ಆಸಕ್ತಿ ನಮಗೆ ಬರೋದಿಲ್ಲ. ಆದ್ರೆ ಹಂತ ಹಂತವಾಗಿ ಹೋದಾಗ ಅದು ನಮಗೆ ಕೆಲವೊಂದು ಕಾಡುತ್ತೆ. ಯಾಕಂದ್ರೆ ಅನೇಕ ಜನ್ಮಗಳಿಂದ ನಾವು ಅದೇ ನಮ್ಮ ಸ್ವಭಾವವನ್ನ ಮಾಡ್ಕೊಂಡಿರುವ ಕಾರಣ ಅಷ್ಟು ಬೇಗ ನಮಗೆ ಅದು ಬಿಟ್ಟು ಹೋಗೋದಿಲ್ಲ. ಆದ್ರೆ ಪ್ರಯತ್ನವನ್ನ ಮಾಡ್ತೀನಿ ಅನ್ನೋ ಸಂಕಲ್ಪವೇ ಒಂದು ಮೆಟ್ಟಲ ನಮ್ಮನ್ನ ಮೇಲೆ ಏರಿಸುತ್ತೆ. ನಾನು ಮಾಡ್ತೀನಿ ಅನ್ಕೊಂಡ್ರೆ ಅರ್ಧ ನಾವು ರೀಚ್ ಆದ್ವಿ ಅಂತ. ಅಂದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ ಅಂತ ಹೇಳಿದಾಗ ಅದು ಕಷ್ಟವಶಕ್ಕೂ ನಾನು ಮಾಡ್ತೀನಿ ಅಂತ ನಾವು ಸಂಕಲ್ಪವನ್ನ ಮಾಡ್ಕೊಂಡು ಮಾಡ್ಬೇಕು. ನಾನ್ ಮಾಡೋದ್ರಿಂದ ನನ್ನ ಎಷ್ಟೋ ಜನ್ಮಗಳು, ಭಕ್ತಿರಸಾಮೃತ ಸಿಂಧುವಲ್ಲಿ ಅದು ಒಂದು ಶ್ಲೋಕನೇ ಇದೆ, ಕೂಟಸ್ಥ ಬೀಜ ಫಲಂ ಒಂದು ಶ್ಲೋಕವೇ ಇದೆ. ಆ ಶ್ಲೋಕದಲ್ಲಿ ಹೇಳಿ 4 ರೀತಿಯಾದಂತಹ ಪಾಪಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಈಗಾಗ್ಲೇ ಒಂದು ಫಲ ಕೊಡ್ತಾ ಇದೆ ಪಾಪ, ಇನ್ನೊಂದು ಹಣ್ಣು ಕಾಯಿ ಹೂ ಬಿಟ್ಟು ಕಾಯ್ತಾ ಇದೆ, ಇನ್ನೊಂದಾಗ್ಲೇ ಹೂ ಬಿಡ್ತಾ ಇದೆ. ಅಂದ್ರೆ ಪಾಪ ಸಾಲಾಗಿ ನಿಂತಿದೆ 4 ರೀತಿಯಲ್ಲಿ. ಇನ್ನೊಂದು ಬೀಜ ಮೊಳಕೆ ಹೊಡೆದು ಗಿಡ ಆಗಿ ಬೆಳೆದ್ ನಿಲ್ತಾ ಇದೆ. ಈ ಒಂದು ಫಲವನ್ನ ನಾವು ಅನುಭವಿಸ್ತಾ ಇದ್ದಂಗೆ ಇನ್ನೊಂದು ಫಲ ಬಂದು ಆ ಪ್ಲೇಸ್ ನ ಕವರ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಅಷ್ಟು ಪಾಪಗಳು ಬರುತ್ತೆ. ಯಾವಾಗ ಮನುಷ್ಯನಾದವನು ಜ್ಞಾನದ ಮೂಲಕ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ತಿಳಿದುಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಇವನು ಹಿಂದೆ ಮಾಡಿದಂತ ಎಲ್ಲಾ ಪಾಪಗಳು ಬೂದಿ ಆಗ್ಬಿಡ್ತವೆ. ಬೆಂಕಿಯಲ್ಲಿ ಸುಟ್ಟ ಬೂದಿ ಅಂತ, ಅದು ಬೂದಿ ಹಾಗೆ ಮುಂದೆ ಏನ್ ಮಾಡ್ಬೇಕಂತ ನಮ್ಗೆ ಅರಿವು ಬಂದ್ಬಿಡತ್ತೆ. ನಾವು ಪಾಪವನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾವಾಗ ಭಗವಂತನಿಗೆ ಎಲ್ಲವನ್ನ ನಾವು ಮಾಡ್ತಾ ಅಂದ್ರೆ ಕನೆಕ್ಷನ್ ಅನ್ನ ಮಾಡ್ತಾ ಹೋದಾಗ ನಮ್ಗೆ ಪಾಪ ಅಂಟೋದಿಲ್ಲ. ಇದೆಲ್ಲ ಗ್ರಂಥ ಪ್ರಮಾಣವಾಗಿರೋದ್ರಿಂದ ನಾವು ಇದನ್ನ ಅನುಷ್ಠಾನವನ್ನ ಸಂತೋಷವಾಗಿ ಮಾಡುವಂತದ್ದು. ಇದು ಯಾವುದೇ ಒಂದು ಪಾಪಕ್ಕೆ ಅಂಟೋದಿಲ್ಲ, ಪಾಪದ ಕಾರ್ಯ ಅಲ್ಲ ಅಂತ ನಾವ್ ಇದನ್ನ ತಿಳ್ಕೊಬಹುದು. ಶ್ಲೋಕ 10. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯಂತೇನ ಪಾಪೇನ ಪದ್ಮಪತ್ರಾಭಿಮಾಂಬಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ನಾವ್ ಅನ್ಕೊಳ್ತೀವಿ ಕಷ್ಟ 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 ಅಂತ ನಾವ್ ಅನ್ಕೊಳ್ತಾ ಇರ್ತೀವಿ. ಸಮುದ್ರದ ಮಧ್ಯದಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ನಾನು ನೆನಿಬಾರ್ದು, ನಾನ್ ಒದ್ದೆ ಆಗ್ಬಾರ್ದು ಅಂದ್ರೆ ಆಗತ್ತಾ? ಆಗೋದಿಲ್ಲ. ಹಾಗೆ ನಾವಿಲ್ಲಿ ಬಂದಿದ್ದೀವಿ ಭೌತಿಕ ಜಗತ್ತಿಗೆ ಬಂದು ನನಗೆ ಕಷ್ಟಗಳು ಬೇಡ 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 ಅಂತಂದ್ರೆ ಆಗತ್ತಾ? ನಮ್ ಕಷ್ಟಗಳನ್ನ ಅನುಭವಿಸಬೇಕು. ಹೇಗೆ ಸಮುದ್ರದ ಮಧ್ಯದಲ್ಲಿ ಹೋಗಿ ಅಥವಾ ನೀರಿನ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡ್ರೆ ಅದು ನಮ್ಮನ್ನ ಹೇಗೆ ತೇವ ಮಾಡುತ್ತೆ, ನೀರಿನ ಲೇಪವ ನಮಗೆ ಆಗುತ್ತಾ, ಹಾಗೆ ಭೌತಿಕ ಜಗತ್ತಿಗೆ ಬಂದ ಮೇಲೆ ಆ ಕಷ್ಟಗಳು ಕೂಡ ನಮಗೆ ಹಾಗೆ ನಾವು ಅದನ್ನ ಸಹಿಸ್ಕೋಬೇಕಾಗತ್ತೆ. ಆದ್ರೆ ಅದನ್ನ ಹೇಗೆ ನಾವು ಅದರಿಂದ ಹೊರಗಡೆ ಬರ್ಬೋದು ಅಂತಂದ್ರೆ
ಹರಿನಾಮವನ್ನ ಹೇಳ್ತಾ ಭಕ್ತಿ ಕಾರ್ಯಗಳಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೊಂಡಾಗ ಹೇಗೆ ಆ ತಾವರೆ ಎಲೆ ಮೇಲೆ ನೀರು ಹೇಗಿರಲ್ವೋ ಹಾಗೆ ಪಾಪಗಳು ಕೂಡ ನಮ್ಗೆ ಅಂಟೋದಿಲ್ಲ. ಹಾಗಾದ್ರೆ ಹೇಗೆ ನಮ್ಮ ಕರ್ತವ್ಯಗಳನ್ನ ಮಾಡುವಂಥದ್ದು? ಭಗವಂತ ನಮ್ಗೆ ಎಲ್ಲರಿಗೂ ಒಂದೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ ಒಂದು ತಾಯಿಗೆ ಒಬ್ಬ ಮಗನಾಗಿ, ಒಂದು ಹೆಣ್ಣಿಗೆ ಗಂಡನಾಗಿ, ಒಂದು ಮಗುವಿಗೆ ತಂದೆಯಾಗಿ, ಹೀಗೆ ಎಲ್ಲ ಪಾತ್ರಗಳನ್ನ ಅವರವರಿಗೆ ಕೊಟ್ಟಿದ್ದಾರೆ. ಭಗವಂತ ಈ ಪಾತ್ರವನ್ನ ನನಗೆ ಕೊಟ್ಟಿದ್ದೀಯ, ಈ ಪಾತ್ರವನ್ನ ಸರಿಯಾಗಿ ನಿಭಾಯಿಸುವಂತಹ ಶಕ್ತಿಯನ್ನ ನನಗೆ ಕೊಡು. ಅಲ್ಲಿ ಭಗವಂತನಿಗೆ ಕನೆಕ್ಷನ್ ಆಗ್ಬೇಕು. ಒಂದು ತಾಯಿಗೆ ನಾನು ಒಳ್ಳೆ ಮಗನಾಗಿ ಇರುವಂತಹ ಒಂದು ಪಾತ್ರವನ್ನ ನಿರ್ವಹಿಸ್ಲಿಕ್ಕೆ ನನಗೆ ಏನು ಶಕ್ತಿ ಎಲ್ಲ ಬೇಕೋ ಅದನ್ನ ನೀನು ನನಗೆ ಕೊಡು. ಆಕೆಗೆ ನನಗೆ ಗಂಡನ ಪಾತ್ರವನ್ನ ಮಾಡುವಂತಹ ಅವಕಾಶವನ್ನ ಕೊಟ್ಟಿದ್ಯಾ. ಆಕೆ ಎಲ್ಲ ಕಷ್ಟ ಸುಖಗಳಲ್ಲಿ ಪಾಲ್ಗೊಂಡು ಆಕೆಗೆ ಏನು ಬೇಕೋ ಅದನ್ನ ಜೊತೆಗೆ ಮುಕ್ತಿಯನ್ನ ಪಡೆಯುವಂತಹ ಒಂದು ಸಹಕಾರದಲ್ಲಿ ಕೂಡ ಆಕೆಯನ್ನು ತೆಗೆದುಕೊಂಡು ಹೋಗುವಂತಹ ಒಂದು ಕರ್ತವ್ಯವನ್ನ, ಆ ಪಾತ್ರವನ್ನ ನಿರ್ವಹಿಸುವಂತಹ ಒಂದು ಕರ್ತವ್ಯ ನನಗೆ ಕೊಡು. ಒಂದು ಮಗುವಿಗೆ ತಂದೆಯಾಗಿ ಒಂದು ಕರ್ತವ್ಯವನ್ನ ನನಗೆ ಒಂದು ಪಾತ್ರವನ್ನು ಕೊಟ್ಟಿದ್ಯಾ. ಅವನಿಗೂ ಕೂಡ ಜೀವನದ ಒಂದು ನಿಜವಾದ ಉದ್ದೇಶ ಏನು ಅಂತ ತಿಳಿಸ್ಕೊಡುವಂತಹ ಕರ್ತವ್ಯ, ಆ ಪಾತ್ರವನ್ನ ಸರಿಯಾಗಿ ನಿರ್ವಹಿಸುವಂತಹ ಶಕ್ತಿಯನ್ನ ನನಗೆ ಕೊಡು. ಪ್ರತಿಯೊಂದರಲ್ಲೂ ನನ್ನದಿದೊಂದು ಪಾತ್ರ ಭಗವಂತ, ನೀನು ನನಗೆ ಈ ಪಾತ್ರವನ್ನ ಕೊಟ್ಟಿದ್ಯಾ. ಈ ಪಾತ್ರದಲ್ಲಿ ನಾನು ಸರಿಯಾಗಿ ನನ್ನ ಕ್ಯಾರೆಕ್ಟರ್ ಅನ್ನ ನಾನು ನಿಭಾಯಿಸ್ಬೇಕು ಅಂತ ಹೇಳಿ ಭಗವಂತನಲ್ಲಿ ನಾವು ಯಾವಾಗ ಕನೆಕ್ಷನ್ ಅನ್ನ ಮಾಡ್ಕೊಳ್ತಾ ಹೋಗ್ತೀವೋ, ಈ ಬಂಧನದ ಲೇಪವು ನಮಗೆ ಕನೆಕ್ಷನ್ ಯಾವುದ್ರಲ್ಲೂ ನಾವು ಈ ಬಂಧನಕ್ಕೆ ಸಿಕ್ಕಿ ಹಾಕೊಳ್ಳಲಿಕ್ಕೆ ಆಗದೇ ಇಲ್ಲ. ಹಾಗೆ ನಮ್ಮ ಜವಾಬ್ದಾರಿಯನ್ನ ಸಂತೋಷವಾಗಿ ನಾವು ಮಾಡ್ಕೊಂಡು ಹೋಗ್ಲಿಕ್ಕೂ ಕೂಡ ಸಹಾಯವಾಗುತ್ತೆ. ಯಾವಾಗ ನಾವು ನನ್ನದು, ನನ್ನ ಮನೆ, ನನ್ನ ಸಂಪಾದನೆ, ನನ್ನ ಊರು, ನನ್ನ ರಾಜ್ಯ, ನನ್ನ ದೇಶ, ಪ್ರತಿಯೊಂದು ನಾವು ನಂದು ಅಂತ ಹಾಕೊಂಡು ಹೋದಾಗ ಎಲ್ಲ ಬಂಧನಗಳು ಸಿಕ್ಕಿಕೊಳ್ಳುತ್ತೆ. ಮತ್ತೆ ಅದು ಪುನರತಿ ಜನನಂ ಪುನರತಿ ಮರಣಂ, ಈ ಚಕ್ರದಲ್ಲಿ, ಹುಟ್ಟು ಸಾವುಗಳ ಚಕ್ರದಲ್ಲಿ ನಾವು ಮತ್ತೆ 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 ಹುಟ್ಟಿ ಬರ್ಬೇಕಾಗತ್ತೆ. ಅದನ್ನೇ ಸಾಧನೆ ಮಾಡ್ಲಿಕ್ಕೆ ಮತ್ತೆ ಸಾಯ್ಬೇಕಾಗತ್ತೆ, ಮತ್ತೆ ಹುಟ್ಟಬೇಕಾಗತ್ತೆ, ಇಷ್ಟೇ ಆಗತ್ತೆ. ಆದ್ರೆ ಭಕ್ತಿಯನ್ನ ಮಾಡುವಾಗ ಯಾವುದೇ ರೀತಿಯಾದಂತಹ ಒಂದು ಬಂಧನಕ್ಕೆ ನಾವು ಒಳಗಾಗೋದಿಲ್ಲ. ಈಗ ನಾವು ನೋಡಿದ್ವಿ ಭಕ್ತಿ ಚಟುವಟಿಕೆಯಲ್ಲಿ ಯಾರೆಲ್ಲ ತೊಡಗಿದ್ರು ಅವ್ರು ಎಷ್ಟು ಸಂತೋಷವಾಗಿದ್ರು ಅನ್ನೋದನ್ನ ಕೂಡ ನಾವು ನೋಡಿದ್ವಿ. ಅಂದ್ರೆ ಭಕ್ತಿ ಅನ್ನೋದು ಎಷ್ಟು ಎಂಜಾಯ್ ಅಂತಂದ್ರೆ ಅದನ್ನ ಅನುಷ್ಠಾನ ಮಾಡಿದಾಗ್ಲೇ ಮತ್ತೆ ನಮ್ಗೆ ಅದರ ಅನುಭವ ಆಗುತ್ತೆ. ಶ್ಲೋಕ 18. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಕವಿಹಸ್ತಿನಿ ಶುನಿ ಚೈವಾಶ್ವಪಾಕಿ ಚ ಪಂಡಿತಾಃ ಸಮದರ್ಶಿನಃ. ನಮ್ರರಾದ ವಿಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯ ಮಾಂಸವನ್ನು ತಿನ್ನುವನು ಅಂತ್ಯಜನನ್ನು ಒಂದೇ ರೀತಿ ಕಾಣುತ್ತಾರೆ. ನಮ್ರರಾದ ವಿಜ್ಞಾನಿಗಳು ಯಾರು? ಪಂಡಿತರು. ಪ್ರತಿಯೊಬ್ಬರಲ್ಲೂ, ಪ್ರತಿಯೊಂದು ಜೀವದಲ್ಲೂ, ಪ್ರತಿಯೊಂದು ಜೀವರಾಶಿಯಲ್ಲೂ ಭಗವಂತನೇ ಆತ್ಮದಲ್ಲಿ ಪರಮಾತ್ಮನಾಗಿ ನೆಲೆಸಿರುವುದು ಆ ಪಂಡಿತರಿಗೆ ಗೊತ್ತಾಗತ್ತೆ. ಆ ಒಂದು ಯಾವುದೇ ಜಾತಿ ಧರ್ಮ ಮಾಡುವುದಿಲ್ಲ. ಜಾತಿ ಧರ್ಮ ಅಂದ್ರೆ ಪ್ರಾಣಿಗಳು, ಮನುಷ್ಯರು ಅನ್ನುವಂತಹ ಭೇದವನ್ನ ಮಾಡೋದಿಲ್ಲ ಪಂಡಿತನಾದವನು. ಅವನೇನ್ ಮಾಡ್ತಾನೆ, ಪ್ರತಿಯೊಂದರಲ್ಲೂ ಭಗವಂತ ನೆಲೆಸಿದ್ದಾನೆ, ಅದು ಭಗವಂತನೇ ಕಾಣ್ತಾ ಇರ್ತಾನೆ. ದೇಹದ ಭಾವನೆಯಲ್ಲಿ ಯಾರು ಅವರನ್ನ ನೋಡುದಿಲ್ಲ. ಹಾಗಾಗಿ ಆ ಪಂಡಿತನಾದವನು ಏನ್ ಮಾಡ್ತಾನೆ, ಬ್ರಾಹ್ಮಣನನ್ನು, ಮನುಷ್ಯನನ್ನು, ಹಸುವನ್ನು, ಆನೆಯನ್ನು, ಪ್ರಾಣಿಗಳನ್ನು, ಅಥವಾ ಚಂಡಾಳನನ್ನು, ಅಂತ್ಯಜನನ್ನು, ಅವನು ನಾಯಿಮಾಂಸ ತಿಂತಿದ್ದಾನೆ ಅಂದ್ರೂ ಕೂಡ ಅವನಲ್ಲೂ ಕೂಡ ಭಗವಂತನಿದ್ದಾನೆ ಅಂತ ಅವನಲ್ಲೂ ಕೂಡ ಭಗವಂತನನ್ನೇ ನೋಡ್ತಾರೆ. ಬ್ರಾಹ್ಮಣಿ ಅಂತಂದ್ರೆ ಯಾರು ಅಂತಂದ್ರೆ ಜ್ಞಾನವನ್ನ ಪಡೆದಂತವನು, ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತವನು ಅಂತ ಹೇಳ್ಬಿಟ್ಟು, ಕೃಷ್ಣ ಪ್ರಜ್ಞೆಯಲ್ಲಿ ಪಂಡಿತರು, ಗೋಸ್ವಾಮಿಗಳು ಅವರೆಲ್ಲ ಏನ್ ಮಾಡ್ತಿದ್ರು, ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತಿದ್ರು. ಅದ್ರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಗೋಸ್ವಾಮಿ ಒಬ್ರು ಒಂದು ನಾಯಿ, ಹಸು ಏನಾದ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಿಕ್ಕಿದ್ರೆ ಅವ್ರು ಮತ್ತೆ ಬಿದ್ದು ಅವ್ರು ನಮಸ್ಕಾರ ಮಾಡ್ತಾ ಇದ್ರಂತೆ. ಯಾಕೆ ಅಂತಂದ್ರೆ
ಎಲ್ಲದ್ರಲ್ಲೂ ಆ ಭಗವಂತನನ್ನೇ ನೋಡ್ತಾ ಇದ್ರಂತೆ ಅವ್ರಿಗೆ ಅಷ್ಟು ಭಗವಂತನ ಸಾಕ್ಷಾತ್ಕಾರ ಅವ್ರಿಗೆ ಆಗಿತ್ತು. ಹಾಗಾಗಿ ಯಾರಲ್ಲೂ ಕಂಡ್ರು ಭಗವಂತನನ್ನೇ ನೋಡ್ತಾ ಇದ್ರು. ಹಾಗಾಗಿ ಯಾವುದೇ ಭೇದಗಳನ್ನ ಅಲ್ಲಿ ಮಾಡ್ತಾ ಇರ್ಲಿಲ್ಲ, ಭಗವಂತನಿಗೆ ಶರಣನ ಮಾಡ್ತಾ ಇದ್ರು. ಹಾಗಾಗಿ ಎಲ್ಲ ಜೀವರಾಶಿಗಳು ಭಗವಂತನೇ ಇರುವ ಕಾರಣ ಯಾರನ್ನೂ ನಾವು ದ್ವೇಷ ಮಾಡ್ಲಿಕ್ಕಾಗಲ್ಲ. ನಮಗೆ ಶತ್ರು ಹೌದು, ನನಗೆ ತುಂಬಾ ಹೆಂಗಂದ್ರೆ ಅಜಾತ ಶತ್ರು, ಅವನನ್ನ ಕಂಡ್ರೆ ನನ್ಗಾಗಲ್ಲ ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನು ತಗೊಂಡ ನಂತರ, ಜ್ಞಾನವನ್ನು ಪಡೆದುಕೊಂಡ ನಂತರ ಎಂತ ಶತ್ರುಗಳನ್ನೇ ನೋಡಿದ್ರು ಕೂಡ ಅವನಲ್ಲೂ ಪರಮಾತ್ಮನೇ ಇರೋದು. ಯಾವುದೋ ಒಂದು ಕಾರಣಕ್ಕಾಗಿ ನಾವು ಹೊಡೆದಾಡಿದ ಕಾರಣ, ಅಥವಾ ನಮ್ಗೆ ಏನೋ ಒಂದು ಬ್ರೇಕಪ್ ಆಗಿದೆ, ಅಥವಾ ನನಗೇನೋ ಶತ್ರುತ್ವವನ್ನು ತೋರಿಸ್ತಿದ್ದೆ ನನ್ನ ಮಾತಕ್ಕೆ, ಅಲ್ಲಿ ಭಗವಂತನಿಲ್ಲ ಅಂತಲ್ಲ. ಆದ್ರೆ ಎಲ್ಲಾ ಕಡೆಯಲ್ಲೂ ಯಾವ ಶತ್ರುವಲ್ಲೂ, ನಮಗೆ ಬೇಡದೇ ಇರೋರಲ್ಲೂ, ಪ್ರತಿಯೊಬ್ಬರಲ್ಲೂ, ಜೀವಿಯಲ್ಲೂ ಎಲ್ಲದ್ರಲ್ಲೂ ಪರಮಾತ್ಮನಿದ್ದಾನೆ. ಇದನ್ನ ನಾವ್ ಯಾವಾಗ ಜ್ಞಾನದ ಮೂಲಕ ತಿಳ್ಕೊಳ್ತೀವಿ, ಈ ರೀತಿಯ ಧರ್ಮ ಗ್ರಂಥಗಳ ಮೂಲಕ ನಾವು ತಿಳಿತಾ ಹೋಗ್ತೀವಿ, ಯಾರಲ್ಲೂ ನಾವು ದ್ವೇಷವನ್ನ ಇಟ್ಕೊಳ್ಳಲ್ಲ, ಎಲ್ಲರಲ್ಲೂ ಪ್ರೀತಿ ಸಹೃದಯತೆಯಿಂದ ನಾವು ನೋಡ್ತೀವಿ. ಆಗ ಸಮಾಜ ಏನಾಗುತ್ತೆ, ಸುಭಿಕ್ಷವಾಗಿರುತ್ತೆ. ಯಾರಲ್ಲೂ ದ್ವೇಷ ಅಸೂಯೆ ಏನು ಇಲ್ಲದೆ ಇದ್ದಾಗ, ಎಲ್ಲರಲ್ಲೂ ಪ್ರೀತಿ ಭಾವನೆ ಇದ್ದಾಗ, ಅದು ಚೆನ್ನಾಗಿ ಹೇಗೆ ರಾಮರಾಜ್ಯ ಹೇಗಿರುತ್ತೆ ಹಾಗೆ ಕೂಡ ನಮ್ಮ ಒಂದು ಜೀವನ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಯೇ ಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಷು ರಮತೆ ಬುಧಃ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನುಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿ ಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು, ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ವಿಷಯೇಂದ್ರಿಯಗಳ ಸಂಪರ್ಕ ಅಂದ್ರೆ ಇಂದ್ರಿಯಗಳನ್ನ ವಿಷಯ ಇಂದ್ರಿಯಗಳಂದ್ರೆ ವಿಷ ಇಂದ್ರಿಯಗಳು ಇರ್ಬೋದು, ಅಥವಾ ವಿಚಾರ ಇಂದ್ರಿಯಗಳು, ಯಾವುದೇ ಸರಿ, ಯಾವ್ದ್ರಲ್ಲಾದ್ರೂ ಸರಿ, ಯಾವಾಗ ಇಂದ್ರಿಯಗಳು ಆ ಸಂಪರ್ಕವನ್ನ ಇಟ್ಕೊಳ್ತಾರೆ, ಅದಕ್ಕೆ ದುಃಖ ಎಲ್ಲವೂ, ದುಃಖ ಎನ್ನುವಂಥದ್ದು ಅಂಟೇ ಇರುತ್ತೆ. ವಿವೇಕಿ ಆದವನಿಗೆ ಮಾತ್ರ ಇದು ಯಾವ ರೀತಿ ಅದಕ್ಕೆ ಕೊನೆ ಇದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಇವಾಗ ಅದನ್ನ ಎಕ್ಸಾಂಪಲ್ ಮೂಲಕ ನೋಡೋಣ. ಇಲ್ಲಿ ಒಂದು ಹುಳು ಏನಿದೆ, ಆ ಬೆಳಕಿಗೆ ಅಟ್ರಾಕ್ಟ್ ಆಗಿ ಹೋಗ್ತಾ ಇದೆ, ನಮ್ಮ ಕಣ್ಣು ಮುಂದೆ ಹುಟ್ಟುತ್ತದು, ಅದು ಮಳೆ ಟೈಮ್ ಅಲ್ಲಿ ಇರಬಹುದು, ಆ ಒಂದು ಬೆಳಕಿಗೆ ಹೋಗುತ್ತೆ. ಆ ಕಣ್ಣಿನ ಒಂದು ಪ್ರಬಲತೆ ಹೆಚ್ಚಾಗಿರುವುದರಿಂದ ಅದು ಲೈಟ್ ಗೆ ಅಟ್ರಾಕ್ಟ್ ಆಗ್ತಾ ಇದೆ. ಅದು ಹೋಗುತ್ತೆ, ಬೆಳಕತ್ರ ಹೋಗುತ್ತೆ, ಅಥವಾ ದೀಪದ ಹತ್ರ ಹೋಗುತ್ತೆ, ಅದೇನೋ ಬೆಳಕು ತುಂಬಾ ಇಷ್ಟ ನನಗೆ ಅಂತ ಹೋಗುತ್ತೆ. ಆ ಕಣ್ಣು ಪ್ರಬಲವಾಗಿರೋದ್ರಿಂದ ಆ ಬೆಳಕನ್ನ ಅಟ್ರಾಕ್ಟ್ ಮಾಡತಾ ಹೋಗುತ್ತೆ. ಅದು ಏನಾಗುತ್ತೆ, ಬೆಂಕಿಗೆ ಸಿಗುತ್ತೆ, ಸಾಯುತ್ತೆ. ಅಂದ್ರೆ ಆ ಹುಳುಗೆ ಕಣ್ಣಲ್ಲಿ ತುಂಬಾ ಒಂದು ವೀಕ್ನೆಸ್ ಅಂತ, ಅದ್ರ ವೀಕ್ನೆಸ್ ನಾವು ನೋಡ್ಬಹುದು. ಇಲ್ಲಿ ಜಿಂಕೆಗೆ ಕಿವಿ ಪ್ರಬಲವಾಗಿದೆ. ಆ ಕಿವಿಗೆ ಆ ಕೊಳಲಿನ ನಾದವನ್ನ ಯಾವಾಗ ಕೇಳ್ತಾ ಹೋಗುತ್ತಾ, ಆ ಬೇಟೆಗಾರ ಬರ್ತಾನೆ, ಬೇಟೆಗಾರ ಬಂದು ಕೊಳಲಿನ ನಾದವನ್ನ ಅದು ಕೇಳಿಸ್ಕೊಳ್ತಾ ಇರುತ್ತೆ, ಊದ್ತಾ ಇರ್ತಾನೆ, ಅದನ್ನ ಕೇಳಿಸ್ಕೊಂಡಂತಹ ಜಿಂಕೆ ಏನ್ ಮಾಡುತ್ತೆ, ಆಲಿಸುತ್ತೆ. ಎಲ್ಲೋ ತುಂಬಾ ಚೆನ್ನಾಗಿರುವಂತಹ, ತುಂಬಾ ಮೆಲೋಡಿಯಸ್ ಏನೋ ಮ್ಯೂಸಿಕ್ ಬರ್ತಾ ಇದಲ್ಲ ಅಂತ ಅದು ಏನ್ ಮಾಡುತ್ತೆ, ಹಾಗೆಯೇ ಆಲಿಸ್ತಾ ಹೋಗುತ್ತೆ. ಅದು ಸಿಕ್ಕಿ ಹಾಕಿಕೊಳ್ಳುತ್ತೆ ಆ ಬೇಟೆಗಾರನ ಜೊತೆಗೆ. ಅಂದ್ರೆ ಜಿಂಕೆಗೆ ಕಿವಿ ಅದು ಬಹಳ ವೀಕ್ನೆಸ್ ಪಾಯಿಂಟ್ ಅಂತ ನಾವು ನೋಡ್ಬೋದು. ನಂತರ ದುಂಬಿ ಏನ್ ಮಾಡುತ್ತೆ, ಸ್ಮೆಲ್ ನೋಡ್ಲಿಕ್ಕೆ ಒಂದು ಸೈನ್ಸ್ ಅಲ್ಲೆಲ್ಲ ನಾವು ನೋಡ್ಬೋದು, ಕೆಲವೊಂದು ಸಸ್ಯಗಳೆಲ್ಲ ಇದೆ, ಆ ಸಸ್ಯಗಳ ಹತ್ರ ಅದು ಹೋಗಿ ಅದೇನಾದ್ರು ದುಂಬಿ ಏನಾದ್ರು ಅದು ಸ್ಮೆಲ್ ನೋಡ್ಲಿಕ್ಕೆ ಹೋದಾಗ ಅದೇನ್ ಮಾಡುತ್ತೆ, ಟ್ರಾಪ್ ಮಾಡುತ್ತೆ. ಹಾಗೇನೆ ಒಳಗಡೆ ಹೋಗಿದ ತಕ್ಷಣ ಅದನ್ನ ಹಿಡ್ಕೊಬಿಡತ್ತೆ. ಹಿಡ್ಕೊಂಡಾಗ ಏನಾಗುತ್ತೆ, ಅದು ಹೊರಗಡೆ ಬರ್ಲಿಕ್ಕೆ ಇಲ್ಲ, ಅದು ಸತ್ತೋಗುತ್ತೆ, ಅಲ್ಲೇ ಸತ್ತೋಗ್ಬಿಡುತ್ತೆ. ಸೊ ಹಾಗೆ ಅದೇನ್ ಮಾಡುತ್ತೆ, ಸ್ಮೆಲ್ ನೋಡೋಕೆ ಮೂಗಿನ ಒಂದು ಸಹಾಯ, ಆ ಒಂದು ಸ್ಮೆಲ್ ನೋಡ್ಲಿಕ್ಕೆ ಹೋಗಿ ಅದು ಸಾಯುತ್ತೆ. ನಂತರ ಮೀನಿಗೆ ಆ ಒಂದು ರುಚಿಯ ಒಂದು ವೀಕ್ನೆಸ್ ಇರುತ್ತೆ. ಈ ಗಾಳದಲ್ಲಿ ತಿಂಡಿ ತಿನಿಸುಗಳನ್ನ ಏನಾದ್ರು ಕಟ್ಟಿ, ಅಥವಾ ಅದಕ್ಕೇನು ಹುಳು ಏನೋ ಕಟ್ತಾರೆ, ಅದನ್ನ ಕಟ್ಟಿ ಒಳಗಡೆ ಬಿಟ್ಟಾಗ ಆ ಮೀನುಗಾರ, ಆ ಮೀನ್ ಅದನ್ನ ತಿನ್ನಕ್ಕೆ ಬರುತ್ತೆ, ಅದೇನ್ ಮಾಡುತ್ತೆ, ಸಿಕ್ಕಿ ಹಾಕಿಕೊಳ್ಳುತ್ತೆ. ನಂತರ ಇಲ್ಲಿ ಒಂದು ಗಂಡು ಆನೆ ಒಂದು ಹೆಣ್ಣು ಆನೆಯನ್ನ ನೋಡಿದ್ರೆ ಅದು ಸ್ಪರ್ಶ ಸುಖ, ಚರ್ಮಕ್ಕೆ ಸಂಬಂಧಪಟ್ಟಾಗೆ ಅದೇನು ಮಾಡುತ್ತೆ, ಆ ಬೇಟೆಗಾರ ಒಂದು ಆನೆಯನ್ನ ಮುಂದೆ ಬಿಡ್ತಾನೆ. ಗಂಡು ಆನೆ ಅಲ್ಲಿ ಏನ್ ಮಾಡುತ್ತೆ, ಅದನ್ನ ಹೆಣ್ಣು ಆನೆಯನ್ನ ನೋಡಿ ಗಂಡು ಆನೆ ಹಿಂದೆ ಬರ್ತಾ ಇರುತ್ತೆ. ಅಲ್ಲಿ ದೊಡ್ಡ ಹೊಂಡದ್ ಮಾಡ್ಬಿಟ್ಟು ಅದ್ರ ಮೇಲೆ ಎಲ್ಲ ಮುಚ್ಚಿ ಏನು ಗೊತ್ತಾಗದೆ ಹೇಗೆ ಆ ಹೆಣ್ಣು ಆನೆ ಹೋಗ್ತಾ ಇದ್ದಂಗೆ ಇದೇನ್ ಮಾಡುತ್ತೆ, ಮೈ ಮರೆತ ಏನ್ ಬರುತ್ತೆ, ಆ ಹೊಂಡದಲ್ಲಿ ಬೀಳತ್ತೆ. ಅಂದ್ರೆ ಸ್ಪರ್ಶ ಸುಖವನ್ನ ಹಿಡಿದುಕೊಂಡು ಹೋದಂತಹ ಆನೆ ಹೊಂಡಕ್ಕೆ ಬೀಳುತ್ತೆ. ಹೀಗೆ ಆನೆಗೆ ಸ್ಪರ್ಶ ಸುಖವನ್ನ ಕಂಡ್ರೆ ಅದು ವೀಕ್ನೆಸ್, ಸ್ಪರ್ಶ ಅನ್ನುವಂಥದ್ದು ವೀಕ್ನೆಸ್ ಆನೆದು. ಹೀಗೆ ಒಂದೊಂದು ಪ್ರಾಣಿಯೂ ಒಂದು ಇಂದ್ರಿಯಗಳಲ್ಲಿ ವೀಕ್ನೆಸ್ ಅನ್ನ ಕಂಡ್ಕೊಂಡು ಅದು ಪತನವನ್ನ ಹೊಂದ್ತಾ ಇದೆ. ಹಾಗಾದ್ರೆ ಮನುಷ್ಯನ ವಿಚಾರ ಏನು? ಮನುಷ್ಯ ಕಣ್ಣಲ್ಲಿ ನೋಡದ್ದು ತನಗೆ ಬೇಕು ಅನ್ಸತ್ತೇನೆ, ಕಿವಿಯಲ್ಲಿ ಕೇಳಿದ್ದದೆ ನನಗೆ ಬೇಕು ಅಂತ ಅನ್ಕೊಳ್ತಾನೆ, ನಾಲಿಗೆಯಲ್ಲಿ ಬೇರೆಯವ್ರ ವಿಚಾರವನ್ನ ಮಾತಾಡೋದು ಅಥವಾ ಬೇಡದನ್ನ ತಿನ್ನಲಿಕ್ಕೆ ಅದನ್ನ ಉಪಯೋಗ ಮಾಡ್ಕೊಳ್ತಿರ್ತಾನೆ, ಸ್ಪರ್ಶನ ಅಪೇಕ್ಷೆ ಮಾಡ್ತಾ ಇರ್ತಾನೆ. ಪ್ರತಿಯೊಂದ್ರಲ್ಲಿ ಅಥವಾ ಮೂಗಿನ ಒಂದು ಸಹಾಯದಿಂದ ಒಳ್ಳೆ ಘಮಘಮ ಪರಿಮಳ ಇಷ್ಟ ಪಡ್ತಾನೆ. ಯಾವುದೋ ಒಂದು
ಇದ್ರಲ್ಲಿ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಏನಾದ್ರು ಮನುಷ್ಯ ತುಂಬಾ ಏನಾದ್ರು ಬಿದ್ರು ಕೂಡ ಅವನು ಪತನಕ್ಕೆ ಹೋಗ್ತಾನೆ. ಅಂದ್ರೆ ಮನುಷ್ಯನ್ ಎಷ್ಟು ಹುಷಾರಾಗಿರ್ಬೇಕು. ಆ ಒಂದು ಬೇರೆ ಬೇರೆ ಆದಂತಹ ಪ್ರಾಣಿಗಳಿಗೆ ಬೇರೆ ಬೇರೆ ಇಂದ್ರಿಯಗಳಲ್ಲಿ ಒಂದೊಂದು ವೀಕ್ನೆಸ್ ಅನ್ನ ಇಟ್ಕೊಂಡ್ರೆ ಮನುಷ್ಯನಿಗೆ ಎಲ್ಲವೂ ಕಷ್ಟವೇ. ಹಾಗಾದ್ರೆ ಮನುಷ್ಯ ಎಷ್ಟು ಜಾಗೃತನಾಗಿರ್ಬೇಕು. ಹಾಗೆ ನಾವು ಯೋಚನೆಯನ್ನ ಮಾಡ್ತಾ ಈ ಇಂದ್ರಿಯಗಳನ್ನೆಲ್ಲ ಭಗವಂತನ ಒಂದು ಕಾರ್ಯಗಳಲ್ಲಿ ನಾವು ಅದನ್ನ ತೊಡಗಿಸ್ಕೊಂಡಾಗ ನಮ್ಗೆ ಅದು ಏನ್ ಮಾಡುತ್ತೆ, ಇಂದ್ರಿಯಗಳ ನಮ್ಮನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭಕ್ತಿಯನ್ನ ಹೆಚ್ಚಿಸ್ಕೊಳ್ಳಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಭಗವಂತನ ಸೇವೆಯಲ್ಲಿ ಹೆಚ್ಚಿಸ್ಕೊಳ್ಳಲಿಕ್ಕೆ ಅಂದ್ರೆ ಭಕ್ತಿ ಸೇವೆನ ಮಾಡ್ಕೊಳ್ಳಲಿಕ್ಕೆ ಅದನ್ನ ಉಪಯೋಗ ಮಾಡ್ಕೊಂಡಾಗ ನಮ್ಗೆ ಯಾವುದೇ ರೀತಿಯಾದಂತಹ ಆಪತ್ತು ನಮಗೆ ಇರೋದಿಲ್ಲ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕಾಮಹೇಶ್ವರಂ ಸೃಹದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮುಚ್ಚತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆ ಭೋಕ್ತೃ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ ಮತ್ತು ಎಲ್ಲ ಜೀವಿಗಳ ಉಪಕಾರಿಯು ವಿದೇಶಿಯು ನಾನೇ ಎಂದ ಹರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನ ಪಡೆಯುತ್ತಾನೆ. ಇಲ್ಲಿ ಹೇಳುವಂತದ್ದು ಶಾಂತಿ. ಹೇಗೆ ಶಾಂತಿಯನ್ನ ಪಡೆಯುವಂತದ್ದು? ಎಲ್ಲದರ ಭೋಕ್ತೃ, ಎಲ್ಲದೂ ದೇವತೆಗಳ ಭೋಕ್ತೃ ನಾನೇ, ಎಲ್ಲದಕ್ಕೂ ಕೊನೆ ಅನ್ನುವಂಥದ್ದು ನಾನೇ, ಎಲ್ಲ ಜೀವಿಗಳ ಅಥವಾ ಕಟ್ಟಕಡೆ ತಪಸ್ಸು ಎಲ್ಲದಕ್ಕೂ ನಾನೇ ಕೊನೆ ಅಂತ ಇರುವಂತದ್ದು. ಯಾವುದಕ್ಕೂ ಬೇರೆ ಯಾವುದೋ ಒಂದಿದೆ, ಏನೋ ಒಂದು ಹುಡ್ಕೊಂಡು ಹೋಗ್ಬೇಕಾಗಿದೆ, ಯಾವ್ದನ್ನೋ ಪಡ್ಕೋಬೇಕಾಗಿದೆ, ಅದು ಏನು ಇಲ್ಲ. ಎಲ್ಲದ್ರಲ್ಲೂ ಇರುವಂತದ್ದು ಭಗವಂತನೇ. ಇದು ಶಾಂತಿ ಮಂತ್ರ ಅಂತ ಕೂಡ ಹೇಳ್ತಾರೆ. ಭಗವದ್ಗೀತೆ ಶಾಂತಿ ಮಂತ್ರ ಯಾವುದು ಅಂತಂದ್ರೆ ಭೋಕ್ತಾರ ಯಜ್ಞ ತಪಸಾಂ, ಈ 5ನೇ ಅಧ್ಯಾಯದ 29ನೇ ಶ್ಲೋಕ ಇದು ಶಾಂತಿಯ ಮಂತ್ರ. ಇದರಿಂದ ಈ ಜ್ಞಾನವನ್ನು ಪಡೆದುಕೊಂಡು ಭಗವಂತನಿಗಿಂತ ಮಿಗಿಲದ್ದು ಬೇರೆ ಯಾವುದೂ ಇಲ್ಲ. ಎಲ್ಲದಕ್ಕೂ ಕಾರಣನಾಗಿರುವಂತದ್ದು ಭಗವಂತನೇ ಅಂತ ನಮಗೆ ಯಾವಾಗ ತಿಳಿಯುತ್ತೆ, ಅದರಿಂದ ನಾವು ಶಾಂತಿಯನ್ನು ಪಡ್ಕೊಂಡು ಯಾವುದು ನಮ್ಮದಲ್ಲ, ಯಾವುದೂ ನಮ್ದು ಅಂತ ನಾವ್ ಯಾವಾಗ ಹೋಗ್ತೀವಿ ಅವಾಗ ನಾವು ಅಲ್ಲಿ ಬಂಧನಕ್ಕೆ ಈಡಾಗ್ತೀವಿ. ಎಲ್ಲವನ್ನು ಕಾರಣವನ್ನ ಮಾಡ್ತಾ ಇರುವಂತದ್ದು, ಎಲ್ಲ ಕಾರಣಗಳ ಕಾರಣ ಯಾರು ಅಂತಂದ್ರೆ ಅದು ಭಗವಂತನೇ. ಆ ಕಾರಣವನ್ನ ತಿಳಿದುಕೊಂಡು ಕೃಷ್ಣ ಆ ಕಾರಣವನ್ನ ತಿಳಿದುಕೊಂಡು ಆ ಭಗವಂತನಿಗೆ ಅಂದ್ರೆ ಭಗವಂತನ ಸಾನ್ನಿಧ್ಯಕ್ಕೆ ಹೋಗುವಂತಹ ಎಲ್ಲ ಕರ್ತವ್ಯಗಳನ್ನ ನಾವು ಯಾವಾಗ ಮಾಡ್ಲಿಕ್ಕೆ ನಾವು ಅನುಷ್ಠಾನವನ್ನ ಮಾಡ್ಕೊಳ್ತಾ ಹೋಗ್ತೀವಿ, ಆಗ ನಮ್ಗೆ ಶಾಂತಿ ತಂತಾನಾಗೆ ಬರುತ್ತೆ. ಪ್ರಭುಪಾದರು ಒಂದು ಅಮೆರಿಕದಲ್ಲಿ ಕೂಡ ಹೋಗಿ ಮಾಡಿದ್ದಿದ್ದೇನೆ. ಶಾಂತಿ ಬೇಕು, ಅವ್ರು ಎಲ್ಲ ಒಂದು ಗೊಂದಲದಲ್ಲಿದ್ರು, ಶಾಂತಿ ಬೇಕು, ಯಾವ ರೀತಿ ಶಾಂತಿಯನ್ನ ಪಡ್ಕೋಬೇಕು ಅಂದಾಗ ಪ್ರಭುಪಾದರು ಅವರಿಗೆ ಈ ಶ್ಲೋಕವನ್ನೇ ಬೋಧನೆಯನ್ನ ಮಾಡುವಂತದ್ದು. ಯಾವಾಗ ನಾವು ಭಗವಂತನಲ್ಲಿ ಅನುರಕ್ತವಾದ ಭಾವವನ್ನ ಬೆಳೆಸ್ಕೊಳ್ತೀವಿ, ಭಗವಂತನಲ್ಲಿ ಭಕ್ತಿ ಪ್ರೇಮವನ್ನ ಬೆಳೆಸ್ಕೊಳ್ತೀವಿ, ಭಗವಂತನ ಸೇವೆಯಲ್ಲಿ ನಾವು ಯಾವಾಗ ನಿರತರಾಗ್ತೀವಿ, ಆವಾಗ ಆ ಶಾಂತಿ ಅನ್ನುವಂಥದ್ದು ನಮಗೆ ಬರುತ್ತೆ. ಯಾಕೆಂದ್ರೆ ಭಗವಂತನ ಬಗ್ಗೆ ಜ್ಞಾನವನ್ನ ಹೆಚ್ಚಿಸ್ಕೊಳ್ತಾ ಹೋದಾಗೆ ಹೆಚ್ಚದ ಪ್ರೀತಿ. ಯಾವ್ದಾದ್ರು ವಿಚಾರದ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡ್ತಾ ಇರ್ತೀವಿ, ಯಾವ್ದು ವಿಚಾರದ ಬಗ್ಗೆ ಸದಾಕಾಲ ನೆನಪನ್ನ ಮಾಡ್ಕೊಳ್ತಾ ಇರ್ತೀವಿ, ಆ ವಿಚಾರದ ಬಗ್ಗೆ ನಮ್ಮ ಗಮನ ಹೋದಾಗ ಅದ್ರ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ಆಟೋಮೆಟಿಕ್ ಆಗಿ ನಾವು ಅದ್ರಲ್ಲೇ ತೊಡಗಬಹುದು. ಹಾಗೆ ಪ್ರಭುಪಾದರ ಅಮೆರಿಕದ ಜನರಿಗೆ ಕೂಡ ಇದನ್ನೇ ಹೇಳ್ತಾರೆ. ಅವರು ಇದನ್ನ ಫಾಲೋ ಮಾಡಿ ಅವರು ಶಾಂತಿಯನ್ನ ಪಡೆದುಕೊಂಡು ಅವ್ರು ಏನಾಗಿದ್ರು ಅವಾಗ ಆ ಒಂದು ರೀತಿಯಾದಂತಹ ಎಲ್ಲರಿಗೂ ಲೀಡರ್ಶಿಪ್ ಅಲ್ಲಿ ಅವರು ಒಂದು ಸ್ಥಾನದಲ್ಲಿದ್ರು. ಆ ಒಂದು ಸಂದರ್ಭದಲ್ಲಿ ಇಡೀ ಪ್ರಪಂಚ ಅವರತ್ತ ಕಣ್ಣೆತ್ತಿ ನೋಡ್ತಾ ಇತ್ತು. ಅವ್ರು ಏನ್ ಅನುಸರಿಸ್ತಾ ಇದ್ದಾರೆ ಅದನ್ನ ಇವರು ಕೂಡ ಅನುಸರಿಸುವಾಗಿ ಸ್ಟಾರ್ಟ್ ಮಾಡಿದ್ರು. ಈಗ ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿ ಎಲ್ಲರೂ ಕೃಷ್ಣ ಪ್ರಜ್ಞೆಯನ್ನ ಅವರು ತಗೊಂಡು ಇವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ಮಾಡ್ತಾರೆ. ಎಲ್ಲೆಲ್ಲೂ ಕೃಷ್ಣ ಪ್ರಜ್ಞೆ ಹರಡ್ತಾ ಇದೆ. ಹಾಗಾಗಿ ಎಲ್ಲರೂ ಹರೇ ಕೃಷ್ಣ ಮಂತ್ರವನ್ನ ಹೇಳ್ತಾ ತಾವು ಕೂಡ ಶಾಂತಿಯನ್ನ ಪಡೆದುಕೊಂಡು ತಮ್ಮ ಜೀವನದಲ್ಲಿ ಸಂತೋಷವನ್ನ ನೆಮ್ಮದಿಯನ್ನ ಕಾಣ್ತಾ ಆ ಒಂದು ಭಕ್ತಿಯಲ್ಲಿ ಅನುಷ್ಠಾನವನ್ನ ಮಾಡ್ಕೊಳ್ತಾ ಭಗವಂತ ನಿಮ್ಗೆ ಎಲ್ಲರಿಗೂ ಕರುಣೆಯನ್ನ ಮಾಡ್ಲಿ, ಆ ಒಂದು ಆಧ್ಯಾತ್ಮಿಕದ ಮುನ್ನಡೆ ಹೋಗೋದಕ್ಕೆ ಆ ರಾಧಾ ಗೋವಿಂದ ಎಲ್ಲರಿಗೂ ಸಹಕಾರವನ್ನ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಎಲ್ಲರಿಗೂ.